ವೀಕ್ಷಕರಿಗೆ ಗಣೇಶ ಚತುರ್ಥಿ ಹಬ್ಬದ ಸಂಭ್ರಮದ ಶುಭಾಶಯಗಳು. ಈ ಹೊತ್ತು ಸ್ಪಂದನಾ ವಾಹಿನಿ ಸಾದರಪಡಿಸುತ್ತಿರುವಂತಹ ವಿಶೇಷ ಕಾರ್ಯಕ್ರಮ ಸರಣಿ ವಿಶ್ವವಿನಾಯಕ ವಿಶ್ವಂಭರನಿಗೊಂದು ವಿಶ್ವನಮನ. ಈ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಆಚರಿಸುತ್ತಿರುವಂತಹ ಈ ಸಂಭ್ರಮಕ್ಕೆ ಸಾಕ್ಷಿ ಒದಗಿಸುವಂತಹ ಮಾತಿನ ಮಂಟಪವನ್ನು ಕಟ್ಟುವಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ, ಅದುವೇ ಚತುರ್ಥಿ ಪಟ್ಟಾಂಗ. ಈ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವಗಳ ಜೊತೆ ಸಂಭ್ರಮವನ್ನು ಹಂಚಿಕೊಳ್ಳಿಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಶ್ರೀಯುತರಾದಂತಹ ದಯಾನಂದ್ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಈ ಕಾರ್ಯಕ್ರಮಕ್ಕೆ. ಜೊತೆಯಲ್ಲಿ ನಮ್ಮವರೇ ಆದಂತಹ ಧೀರಜ್ ಕುಮಾರ್ ಅವರು ಬಂದಿದ್ದಾರೆ, ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಜೊತೆಗೆ ಮಹಿಳೆಯರು ಬೇಕು, ಈ ಹಬ್ಬದ ಸಂಭ್ರಮಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡುವವರು ಮಹಿಳೆಯರು, ಅದನ್ನು ಸಂಕೇತಿಸುವಂತಹ ನಿಟ್ಟಿನಲ್ಲಿ ರತ್ನಾವತಿಯವರು ಬಂದಿದ್ದಾರೆ, ಅವರನ್ನು ಕೂಡ ಈ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ದಯಾನಂದ್ ಅವರೇ, ಒಂದು ಹಬ್ಬ ಅಂತ ಹೇಳಿದ ತಕ್ಷಣ ಏನೋ ಒಂದು ಉಲ್ಲಾಸ, ಸಂಭ್ರಮ, ಸಡಗರ. ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ನಿಮಗೆ ಗಣೇಶ ಹಬ್ಬ ಎನ್ನುವಾಗ ನಿಮಗೆ ತುಂಬ ನೆನಪಿಗೆ ಬರುವಂತಹ ಮೊದಲ ಅಂಶ ಏನು? ಎಲ್ಲರಿಗೂ ಕೂಡ ಗಣೇಶ ಹಬ್ಬದ, ಗೌರಿ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಸರ್, ಗಣೇಶ ಹಬ್ಬ, ಗೌರಿ ಹಬ್ಬ, ಯಾವುದೇ ಹಬ್ಬ ಬಂದ ತಕ್ಷಣ ನಾವೆಲ್ಲ ಸಣ್ಣದಿರಬೇಕಾದ್ರೆ ನಮಗೆ ಒಂದು ನೆನಪಿಗೆ ಬರುವಂಥದ್ದು ಒಂದಷ್ಟು ಸಂಭ್ರಮದ ಕ್ಷಣಗಳು, ರಜಾ. ಈ ರಜದಲ್ಲಿ ನಾವಿದ್ದದ್ದು, ನಾನು ಮಲ್ನಾಡಲ್ಲಿದ್ದೆ ಸರ್, ಮೂಲತಃ ಮಲ್ನಾಡಿನಲ್ಲಿದ್ದದ್ದು ನರಸಿಂಹರಾಜಪುರ ಅಂತ ಹೇಳಿ. ಅಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಸರ್. ಒಂದು ಹಬ್ಬ ಹರಿದಿನವನ್ನು ಒಂದು 15-20 ದಿವಸಗಳ ಹಿಂದೆ ಮತ್ತು ಮುಂದೆ ಆಚರಣೆ ಮಾಡುವಂಥದ್ದು. ಈಗೆಲ್ಲ ಹಬ್ಬ ಕೇವಲ ಆಯಾ ದಿನಕ್ಕೆ ಸೀಮಿತವಾಗಿರ್ತಕ್ಕಂಥ ಸರ್. ಆದ್ರೆ ಅವತ್ತು ಎಸ್ಪೆಷಲಿ ಶ್ರಾವಣ ತಿಂಗಳಲ್ಲಿ ಹಬ್ಬಗಳ ಸರಮಾಲೆ. ಇದು ನಮ್ಮ ಪಂಚಮಿಯಿಂದ ಸ್ಟಾರ್ಟ್ ಆಗ್ತದೆ. ನಾಗರ ಪಂಚಮಿ ನಾಡಿಗೆ ದೊಡ್ಡದು ಸರ್, ಹಬ್ಬದ ಸಂಭ್ರಮವನ್ನು ಆರಂಭಿಸುವಂಥದ್ದು. ಅಲ್ಲಿಂದ ಹಬ್ಬಗಳನ್ನು ಸರಮಾಲೆ ಸರ್. ಎಸ್ಪೆಷಲಿ ಮಲ್ನಾಡಲ್ಲಿ ಹಬ್ಬಗಳನ್ನು, ಈ ಗೌರಿ ಗಣೇಶ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ನನಗೆ ಗೊತ್ತಿದ್ದಾಗೆ ನಮ್ಮ ಮನೆಯಲ್ಲಿ ಹಬ್ಬದ ಹಿಂದಿನ ದಿವಸದಿಂದ 3-4 ದಿವಸದವರೆಗೂ ಒಂದು ಒಳ್ಳೆಯ ಒಂದು ಸಂಭ್ರಮದ ವಾತಾವರಣ ಮನೆಯಲ್ಲಿ. ಅದು ಬಡವರಿರ್ಲಿ, ಸಿರಿವಂತರಿರ್ಲಿ ಸರ್, ಎಲ್ಲರೂ ಕೂಡ ಒಟ್ಟಿಗೆ ಒಂದು ಭಾವೈಕ್ಯತೆಯ ಸಂಕೇತವಾಗಿ ಆಚರಣೆ ಮಾಡ್ತಾ ಇದ್ರು. ಮತ್ತೆ ಹಬ್ಬಗಳು ಈ ಮನೆ ಮಂದಿ ಎಲ್ಲ ಒಟ್ಟು ಸೇರ್ಲಿಕ್ಕೂ ಒಂದು ಕಾರಣ. ಹೌದು ಸರ್, ಬೇರೆ ಬೇರೆ ಉದ್ಯೋಗದ ನಿಮಿತ್ತ, ವ್ಯವಹಾರದ ನೆಲೆಯಲ್ಲಿ ದೂರ ದೂರ ಇರುವಂತಹ ಸಂದರ್ಭದಲ್ಲಿ ಈ ಹಬ್ಬಗಳು ಒಂದುಗೂಡಿಸುವಂತಹ. ಹೌದು ಸರ್. ಮತ್ತೆ ಆ ಒಂದುಗೂಡುವಿಕೆಯಲ್ಲಿ ಹಬ್ಬಕ್ಕೆ ಹೆಚ್ಚು ಸಂಭ್ರಮ. ನಿಜವಾಗ್ಲೂ ಸರ್, ನಾವು ಇದರ ಗಣೇಶ ಹಬ್ಬನ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ತೆಗೆದುಕೊಂಡಾಗ, ಗಣೇಶ ಹಬ್ಬ ಹುಟ್ಟಿದ್ದೇ ಎಲ್ಲರನ್ನೂ ಒಂದುಗೂಡಿಸ್ಲಿಕ್ಕೋಸ್ಕರ. ಯಾಕಂತ ಹೇಳಿದ್ರೆ ಅವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ, ಹೌದು ಸರ್, ನಾವೆಲ್ಲ ಬೇರೆ ಬೇರೆ ಆಗಿತ್ತು. ಹೌದು, ಧಾರ್ಮಿಕ ನೆಲೆಯಲ್ಲಿ ಒಟ್ಟುಗೂಡಿಸೋದು. ಅಲ್ಲಿ ಹಿಂದೂಗಳು, ಮುಸಲ್ಮಾನರು, ಪಾರ್ಸಿಗಳು, ಜೈನರು, ಕ್ರಿಸ್ತರು ಎಲ್ಲರೂ ಇದ್ರು, ಸಿಕ್ಕರು, ಎಲ್ಲರೂ ಕೂಡ ಒಟ್ಟಿಗೆ ಬರಬೇಕು. ಈ ಭಾರತಾಂಬೆಯಿಂದ ನಾವು ಏನನ್ನಾರು ದೊಡ್ಡದನ್ನು ಪಡಿಬೇಕು, ಇಲ್ಲಿರ್ತಕ್ಕಂಥ ಬ್ರಿಟಿಷರ್ನ ಓಡಿಸ್ಬೇಕಂತೇಳಿ ಅವ್ರು ಮಾಡಿದ್ದು. ನಮ್ಮ ಮಲ್ನಾಡಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಈ ಹಬ್ಬದ ದಿವಸ ಒಂದು ರಜೆ ಎಲ್ಲ ಸಿಗ್ತಾ ಇತ್ತು, ಮತ್ತೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು, ಒಂದು ಗಲ್ಲಿಯಲ್ಲೂ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ಸರ್. ಅಲ್ಲಿ ಏನಂತ ಹೇಳಿದ್ರೆ, ಒಂದು ಮಕ್ಕಳು ಸೇರ್ಕೊಂಡು ನಾವೇ ಕೆಲವೊಂದು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಪ್ರತಿಯೊಂದು ಗಲ್ಲಿಯಲ್ಲೂ ಗಣಪತಿಯನ್ನು ಇಡುವಂಥದ್ದು, ಪೂಜೆ ಪುರಸ್ಕಾರಗಳನ್ನು ಮಾಡುವಂಥದ್ದು, ಸಾಯಂಕಾಲ ಭಕ್ತಿಗೀತೆ, ಹರಿಕತೆ ಕಾರ್ಯಕ್ರಮಗಳು, ಡಾನ್ಸ್ ಅಂತ ಹೇಳಿದ್ರೆ ಇವತ್ತಿನ ಹಾಗೆ ಫಿಲ್ಮ್ ಡಾನ್ಸ್ ಅಲ್ಲ ಸರ್, ಅಲ್ಲಿ ಭರತನಾಟ್ಯ, ಇಂತಹ ನೃತ್ಯಗಳು, ಜನಪದ ನೃತ್ಯಗಳು, ಅದನ್ನೆಲ್ಲ ಒಂದು ಮಾಡುವಂಥದ್ದು ಸ್ಟೇಜ್ ನಲ್ಲಿ. ಒಂದು ಧಾರ್ಮಿಕ ಹಬ್ಬಕ್ಕೆ ಧಾರ್ಮಿಕವಾದಂತಹ ವರ್ತುಲದಲ್ಲಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಒಂದು ಬಹಳ ಹೆಚ್ಚಿನ ಆಕರ್ಷಣೆಯನ್ನು ಒದಗಿಸ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಊರಿನ ಅನುಭವಗಳನ್ನು ಹೇಳ್ತಾ ಇದ್ದೀವಿ. ಇನ್ನಷ್ಟು ನಿಮ್ಮ ಊರಿನ ಹಬ್ಬದ ಸಂಭ್ರಮವನ್ನು ಕೇಳ್ತೇನೆ. ರತ್ನಾವತಿಯವರೇ, ಇಂತಹ ಈ ಹಬ್ಬದ ಸಂಭ್ರಮದಲ್ಲಿ, ಒಂದು ಮನೆಯಲ್ಲಿ ಹಬ್ಬವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ಯಾವ ನೆಲೆಯಲ್ಲಿ ಆ ಸಂಭ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾರೆ, ಜೊತೆಗೆ ಮಹಿಳೆಯರ ಪ್ರಧಾನ ಭೂಮಿಕೆ ಏನು? ಮಹಿಳೆಯರಿಗೆ ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿಗೆ, ಉದಾಹರಣೆಗೆ ಗಣಪನ ಹಬ್ಬ ಅಂತ ಹೇಳಿದ್ರೆ ಅದು ಗುಂಡ ಮಾಡುವಂಥದ್ದು. ಆಗ ಎಲೆ ಎಲ್ಲಿದೆ ಅದನ್ನು ಹುಡ್ಕೊಂಡು ಬರುವುದು, ನಾವು ಏನ್ ಹಬ್ಬಗಳನ್ನು ಮಾಡ್ಬೋದು, ಯಾವ ಅತಿಥಿಗಳನ್ನು ಹೇಗೆ ಕರಿಬೇಕು ಇತ್ಯಾದಿಗಳನ್ನು ಮಾಡ್ಕೊಂಡು ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿ ಮಾಡುವಾಗ ಒಂದು ಸಂಭ್ರಮ, ಬಹಳ ಖುಷಿ. ನಿಮ್ಮ ಮನೇಲಿ ಏನ್ ಮಾಡಿದ್ದೀರಿ, ತನ್ನದೇ ಆದಂತಹ ಭಕ್ಷ್ಯಗಳನ್ನೆಲ್ಲ ಮಾಡುವುದು, ಗೊತ್ತಿಲ್ಲದಿದ್ರೆ ಕೇಳಿ ಚೀಟಿ ಬರ್ಕೊಂಡು ಬಂದು ಅದನ್ನ ಮಾಡುದು ಸಹ ಒಂದು ವಿಶೇಷವೇ. ಇಂತಹ ನೆಲೆಯಲ್ಲಿ ಈ ಮನೆ ಮಂದಿ ಎಲ್ಲ ಸೇರ್ತಾರೆ. ಈ ಮಹಿಳೆಯರಿಗೆ, ಈಗ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ,
ಅಥವಾ ಮದುವೆಯಾಗಿ ಹೋದಂತಹ ಮಗಳು ಮನೆಗೆ ಬಂದಿರ್ತಾಳೆ. ಇಂತಹ ಸಂದರ್ಭದಲ್ಲಿ ಮಹಿಳೆಯರು ಈ ಪ್ರಧಾನ ಭೂಮಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸುವಂತಹ ನಿಟ್ಟಿನಲ್ಲಿ ಈ ಅಡುಗೆ ಪದಾರ್ಥಗಳನ್ನು, ಮುಖ್ಯವಾಗಿ ದೇವರಿಗೆ ಅರ್ಪಿಸುವಂತಹ ನೈವೇದ್ಯಗಳನ್ನು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಇಂತಹ ಈ ಭಕ್ಷ್ಯಗಳಲ್ಲಿ ಯಾವ ನೆಲೆಯಲ್ಲಿ, ಅಂದರೆ ಎಷ್ಟೆಲ್ಲ ವಿಧಗಳು, ಅಂದರೆ ವಿಶ್ವಂಬರ ರೂಪಿ ಪರಮಾತ್ಮನಾದಂತಹ ಭಗವಂತ ತುಂಬ ಭಕ್ಷ್ಯಗಳನ್ನೆಲ್ಲ ಸ್ವೀಕರಿಸ್ತಾನೆ, ಜೊತೆಗೆ ಕೈಯಲ್ಲಿಯೇ ಮೋದಕವನ್ನು ಹಿಡಿದಿದ್ದಾನೆ, ಅಂದರೆ ತಾನು ಒಬ್ಬ ಒಳ್ಳೆಯ ತಿನಿಸುಗಾರ ಎನ್ನುವುದನ್ನು ತೋರಿಸ್ತಾನೆ. ಇಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ವೆರೈಟಿ, ವಿವಿಧತೆ ಭಕ್ಷ್ಯಗಳಲ್ಲಿ ಇತ್ತು? ಉಂಡೆಗಳನ್ನು ಮಾಡ್ತಾರೆ. ಹೇಗೆ ಅಷ್ಟಮಿಗೆ ಉಂಡೆ ಅಂತ ಹೇಳ್ತಾರೆ, ಅದೇ ರೀತಿ ಎಳ್ಳುಂಡೆ ಇತ್ಯಾದಿಗಳು, ಪಂಚಕಜ್ಜಾಯಗಳನ್ನು ಮಾಡುವಂತದ್ದು. ಮೊದಲೇ ಅದನ್ನು ಅಂಗಡಿಯಿಂದ ವಸ್ತುಗಳನ್ನೆಲ್ಲ ತಂದು ತಯಾರಿ ಮಾಡ್ತಾ ಇರ್ತಾರೆ. ಉಂಡೆಯಲ್ಲಿ ಅದರಲ್ಲಿ ವೆರೈಟಿ, ಮಕ್ಕಳನ್ನು ಕೂರಿಸ್ಕೊಂಡು ಮಾಡುದು. ಆಮೇಲೆ ಇದರಲ್ಲಿ ಕಡಬುಗಳನ್ನು ಮಾಡುವಂತದ್ದು, ಅದರಲ್ಲಿ ಗುಂಡ ಉಬ್ಬಿಕೊಂಡು ಬರುವಂತದ್ದು, ಗಣಪತಿಯನ್ನ ಸಂಕೇತಿಸುವಂತಹ ನಿಟ್ಟಿನಲ್ಲಿ ಅಂತದ್ದು. ಕಬ್ಬು, ಸ್ಪೆಷಲಿ ಕಬ್ಬು ಅದನ್ನು ಇಡುವಂತದ್ದು ಇತ್ಯಾದಿ. ಒಟ್ಟಿನಲ್ಲಿ ಮಕ್ಕಳು ಎಲ್ಲರೂ ಕೂಡ ಅದರಲ್ಲಿ ಒಂದು ಕಾಲದಲ್ಲಿ ಮನೆಗಷ್ಟೇ ಸೀಮಿತವಾದಂತಹ ಮಹಾಗಣಪತಿಯ ಆ ಹಬ್ಬ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯದ ಆ ಸಂದರ್ಭದಲ್ಲಿ ಅದು ದೇಶವ್ಯಾಪಿಯಾಗಿ ಸಾಗ್ತಾ ಬಂತು. ಇಂತಹ ಈ ಸಾರ್ವಜನಿಕ ಗಣೇಶೋತ್ಸವಗಳಲ್ಲಿ ಧೀರಜ್ ಅವರೇ ನೀವು ಏನೆಲ್ಲ ಕಂಡಿದ್ದೀರಿ? ಅಲ್ಲ, ನಾವು ಇಲ್ಲಿ ಕಾಣುವಂಥದ್ದು ಈಗ ಉಡುಪಿ, ದಕ್ಷಿಣ ಕನ್ನಡ, ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕಡೆ ನಾವು ಈಗ ಕಾಣುವಂಥದ್ದು ಅಲ್ಲಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಂಭ್ರಮ. ಇದು ಒಂದು ಕೇರಿಯಲ್ಲಿರುವ 4-6 ಮಂದಿ ಯುವಕರು ಒಟ್ಟಾಗಿ ಒಂದು ಅಣುಕಿಗಾಗಿ ಪ್ರಾರಂಭಿಕ ಹಂತದಲ್ಲಿ ಒಂದು ಮನರಂಜನೆಗಾಗಿ ಮಾಡಿದಂತಹ ಒಂದು ಈ ಗಣೇಶೋತ್ಸವ, ಆ ಒಂದು ಅನೌಪಚಾರಿಕವಾದ ಒಂದು ಸಮಿತಿ ಇವತ್ತು ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ 4-6 ದಶಮಾನಗಳಿಂದ ಅವುಗಳು ಒಂದು ಮಟ್ಟಕ್ಕೆ ಬಂದಿದೆ. ಈಗ ನಾವು ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ನಾವು ಕಾಣ್ತೇವೆ, ನಮ್ಮದು 45 ವರ್ಷ, 48, 50 ವರ್ಷ. ಇತ್ತೀಚೆಗೆ ಉಡುಪಿಯಲ್ಲಿ 60ರ ಸಂಭ್ರಮವನ್ನು ಆಚರಿಸುವಂತದ್ದು, 100ರ ಸಂಭ್ರಮವನ್ನು ಕಾಣುವಂತಹ ಅನೇಕ ಗಣಪತಿ. ನಮ್ಮ ಮಿತ್ರರು ಹೇಳಿದ ಹಾಗೆ ಇದಕ್ಕೆ ನಾವು ಖಂಡಿತವಾಗಿ ಬಾಲ್ ಗಂಗಾಧರ್ ತಿಲಕರಿಗೆ ನಾವು ಇವತ್ತು ಧನ್ಯವಾದ ಹೇಳಿ. ಅವತ್ತು ಅವರು ಒಂದು ರೀತಿಯ ನೆಲೆಯಲ್ಲಿ ರಾಷ್ಟ್ರೋತ್ಥಾನದ ಚಿಂತನೆಯಲ್ಲಿ ಹೊರತಂದ್ರು ಕೂಡ ಅದಕ್ಕೊಂದು ಧಾರ್ಮಿಕ ತಳಹದಿ ಇದ್ದದ್ದು ಬಹಳ ಧನಾತ್ಮಕವಾದಂತಹ ಒಂದು ಪ್ರಗತಿಯನ್ನು ಸಾಧಿಸಲಿಕ್ಕೆ ಕಾರಣ. ಮತ್ತೆ ಈ ಮೇಡಮ್ ಹೇಳಿದ ಹಾಗೆ ಈ ಗುಂಡ ಮಾಡುವಂತದ್ದು, ಈ ಚಟುವಟಿಕೆಯು ಬಹಳ ಒಂದು ಸೊಗಡು ತರುವಂತದ್ದು, ಗ್ರಾಮ್ಯ ಸೊಗಡು ಇದೆ. ನಮ್ಮ ಮನೆಯಲ್ಲಿ ಏನಾಗ್ತದೆ ಅಂದ್ರೆ ಈ ಹೆಂಗಸರೆಲ್ಲ ಒಟ್ಟಾಗಿ ಈ ಹಲಸಿನ ಎಲೆಯನ್ನು ಒಟ್ಟು ಮಾಡಿ ಅದರ ಮುಂಚಿನ ದಿವಸ ಎಲ್ಲ ಒಟ್ಟಾಗಿ ಅದನ್ನು ಜೋಡಿಸುವಂತ ಕಾರ್ಯ, ಎಲ್ಲ ಮಕ್ಕಳು ಹೆಂಗಸರು ಒಟ್ಟಾಗಿ ಜೋಡಿಸುವಂತ ಕಾರ್ಯ. ಇನ್ನು ಈ ಮಕ್ಕಳು ಆ ಹೆಂಗಸರೊಟ್ಟಿಗೆ ಕೂಡಿ ತಾವಾಗಿ ಜೋಡಿಸಿದ ಒಂದು ಗುಂಡದ ಎಲೆಗಳನ್ನು ನಮಗೆ ಅದಕ್ಕೆ ಅದೇ ಬೇಕು, ಅದೇ ತಿಂಡಿ ಬೇಕು ಅಂತ ಇದು ಗ್ರಾಮ್ಯ ಸೊಗಡು ಹೇಳುವಂಥದ್ದು, ಗ್ರಾಮ್ಯ ಸೊಗಡಿನ ಹಬ್ಬದ ಸೌಂದರ್ಯವನ್ನು ಅದು ಹೊರಸೂಸ್ತಾರೆ. ಇಂತಹ ನೆಲೆಯಲ್ಲಿ ನೀವು ಆರಂಭದಲ್ಲಿ ಹೇಳಿದ್ರಿ ನೀವು ಮಲೆನಾಡು ಪ್ರದೇಶದಿಂದ ಬಂದವರು ಅಂತ. ಅಂತಹ ಅಲ್ಲಿಯೂ ಕೂಡ ಈ ತಿನಿಸುಗಳ ಬಗ್ಗೆ ನಿಮ್ಗೆ ಏನು ಹೆಚ್ಚಿನ ವಿವಿಧತೆ ಏನಾದ್ರೂ ಇತ್ತಾ? ಹೌದು ಸರ್, ಅದಕ್ಕಿಂತ ಮುಂಚಿತವಾಗಿ ಹೇಳ್ತೇನೆ ಸರ್. ಹಬ್ಬದ ಹಿಂದಿನ ದಿವಸ ಇಡೀ ಮನೆಯನ್ನು ಕ್ಲೀನ್ ಮಾಡಿಕೊಂಡು, ಇಡೀ ನಮ್ಮ ಅಂಗಳವನ್ನು ಕ್ಲೀನ್ ಮಾಡಿಕೊಂಡು, ಬೆಳಿಗ್ಗೆ ಬೇಗ ಎದ್ದು ನಮ್ಮನ್ನೆಲ್ಲ ನಮ್ಮ ಅಮ್ಮ ಬೇಗ ಏಳಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಬೇಗ ಏಳಿಸಿ ನಮಗೆ ಸ್ನಾನವನ್ನೆಲ್ಲ ಮಾಡಿಸಿ ನಾವೆಲ್ಲ ಪೂಜೆಯನ್ನು ಮಾಡೋಕ್ಕಿಂತ ಮುಂಚಿತವಾಗಿ ಇದಕ್ಕೆ ರಂಗೋಲೆ ಹಾಕುವಂಥದ್ದು ಸರ್ ಸಂಪ್ರದಾಯ. ಏನಂತ ಹೇಳಿದ್ರೆ ಮುಖ್ಯವಾಗಿ ಮಲೆನಾಡಲ್ಲಿ ಇವತ್ತಿಗೂ ಕೂಡ ಬೆಳಿಗ್ಗೆ 5-5:30 ಎದ್ದು ಹೊಸಲಿಗೆ ರಂಗೋಲಿಯನ್ನು ಹಾಕಿ, ಆಮೇಲೆ ಅದು ಕುಂಕುಮ ಅರಿಶಿಣವನ್ನು ಹಾಕಿ ಅದೊಂದು ಹಾಕಿದ್ರೆ ಒಂದು ರೀತಿಯಲ್ಲಿ ಕಳೆ ಬಂತು ಅಂತೇಳಿ. ಎರಡನೇದು ಹಬ್ಬದ ದಿವಸದಲ್ಲಿ ನಾವೆಲ್ಲ ಹಿಂದಿನ ದಿವಸನೇ ಹೋಗಿ ಮಾವಿನ ಎಲೆಯನ್ನು ತರ್ತಾ ಇದ್ವಿ ಸರ್. ಹಬ್ಬವನ್ನು ಹೇಗೆ ಸಿಂಬಲೈಸ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಮಾವಿನ ತೋರಣನೇ ಇಡ್ತಾ ಇದ್ವಿ. ಅದೊಂದು ನಮಗೊಂದು ಸಂಭ್ರಮ. ಅದಕ್ಕೆ ಈ ಒಂದು ಕಡ್ಡಿಯನ್ನು ಹಾಕಿಕೊಂಡು ಆ ಎಲೆಯನ್ನು ಪೋಣಿಸಿ ಅದನ್ನು ಹಾಕಿದ್ರೆ ಅವತ್ತು ಇಲ್ಲಂತಾದ್ರೂ ಈ ಮಾವಿನ ಎಲೆಯಿಂದ ಆ ಬಾಗಿಲಿಗೆ ಅದನ್ನ ಕಟ್ಟಿದ ತಕ್ಷಣ ಇಡೀ ಮನೆಯ ಒಂದು ಲುಕ್, ಒಂದು ಆಕರ್ಷಣೆ ಅದ್ಭುತವಾಗಿ ತೋರ್ತದೆ. ಒಂದು ಧಾರ್ಮಿಕ ಚಿಂತನೆ ಮತ್ತೆ ನಮ್ಮಲ್ಲಿ ಅನುರಣನಗೊಳ್ಳುವಂತ ಒಂದು ರಂಗೋಲೆ, ಒಂದು ಆ ತೋರಣ, ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ಮತ್ತೆ ತಿಂಡಿ ತಿನಿಸುಗಳನ್ನು ಈ ಮಲೆನಾಡಲ್ಲಿ ಒಂದು ಡಿಫರೆಂಟ್ ಆಗಿ ಮಾಡ್ತಾ ಇದ್ರು ಸರ್. ಇಲ್ಲಿ ಗಣೇಶನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಮೋದಕ, ಉಂಡೆ ಕಡುಬು ಅಂತ ಹೇಳಿ ಹೇಳ್ತಾರೆ. ಅದರ ಜೊತೆಯಲ್ಲಿ ಇಲ್ಲಿ ಗಜ್ಜೆ ಅಂತ ಹೇಳ್ತೀವಿ, ಅದರ ಜೊತೆಯಲ್ಲಿ ದೇವರಿಗೆ ಅರ್ಪಣೆ ಮಾಡ್ಲಿಕ್ಕೋಸ್ಕರ ಹೋಳಿಗೆಯನ್ನು ಮಾಡ್ತಾ ಇದ್ರು, ಚಕ್ಕುಲಿಯನ್ನು ಮಾಡ್ತಾ ಇದ್ರು, ಮನೆಯಲ್ಲಿ ಪಾಯಸವನ್ನು ಎಲ್ಲ ಮಾಡ್ತಾ ಇದ್ರು ಸರ್. ಅದನ್ನು ಇಟ್ಟು ಬಿಟ್ಟು ಅದಕ್ಕೆ ಅಲ್ಲಿ ಏನ್ ಹೇಳ್ತಾರೆ, ದೇವರಿಗೆ ಎಡೆ ಇಡುವುದು ಅಂತ ಹೇಳ್ತಾರೆ. ಎಡೆ ಇಟ್ಟ ನಂತರ ದೇವರಿಗೆ ಗಣಪತಿಗೆ ಮಂಗಳಾರತಿಯನ್ನೆಲ್ಲ ಮಾಡಿಬಿಟ್ಟು ಎಲ್ಲರನ್ನು ಸೇರಿಸ್ಕೊಂಡು ಒಂದು ಪೂಜೆ ಮಾಡಿ ಆಮೇಲೆ ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ,
ಈಗೆಲ್ಲ ಮನಸ್ಸುಗಳು ಸಂಕುಚಿತವಾಗಿರ್ತಕ್ಕಂಥದ್ದು. ಅಂದಿನ ದಿವಸದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ನಾವು ಒಟ್ಟಾಗಿ ಹಬ್ಬವನ್ನೆಲ್ಲ ಆಚರಣೆ ಮಾಡ್ತಾ ಇದ್ವಿ ಸರ್. ನೆರೆ ಮನೆಯವರು, ಅಲ್ಲಿ ಬಡವರು ಬಲ್ಲಿದ್ರು ಅಂತೇಳಿ ಏನು ಭೇದ ಭಾವ ಇರಲಿಲ್ಲ, ಎಲ್ಲರನ್ನು ಸೇರಿಸಿಕೊಂಡು ಹಬ್ಬವನ್ನು ಆಚರಣೆ ಮಾಡುವಂಥದ್ದು, ಆ ಖುಷಿನೇ ಬೇರೆ ಇತ್ತು. ಆಮೇಲೆ ಸರ್ ಅದನ್ನೆಲ್ಲ ಸ್ವೀಕಾರ ಮಾಡಿದ್ಮೇಲೆ ಮಧ್ಯಾಹ್ನದ ನಂತರ ನಾವೆಲ್ಲ ಮಕ್ಕಳು ಬೇರೆ ಬೇರೆ ಕಡೆಯಲ್ಲಿ ಇಟ್ಟಿರ್ತಕ್ಕಂಥ ಗಣಪತಿ, ಅದು ಒಂದೊಂದು ಕಡೆಯಲ್ಲಿ ಇಡ್ತಾ ಇದ್ರು ಗಣಪತಿ. ಒಂದು ಊರಿಗೆ ಸಾಧಾರಣವಾಗಿ ಒಂದು 20 ಹೀಗೆ ಎಲ್ಲವನ್ನು ಕೂಡ ನೋಡ್ಕೊಂಡು ಬರೋದೇ ಒಂದು ಗಮ್ಮತ್ತು ಸರ್. ಬೆಳಿಗ್ಗೆ 4:30-5 ಗಂಟೆಗೆ ನಾವು ಗಣಪತಿಯನ್ನು ನೋಡೋದು. ಅಂದ್ರೆ ನಮಗೊಂದು ಹೇಳ್ತಾ ಇದ್ರು, ಇಷ್ಟು ಗಣಪತಿಯನ್ನು ನೋಡಿದ್ರೆ ಇಷ್ಟು ಫಲ ಸಿಗ್ತದೆ ಅಂತ ಹೇಳಿ ಎಲ್ಲ ಕಡೆಗೆ ಹೋಗಿ ಕೈ ಮುಕ್ಕೊಂಡು ಬರುವಂತದ್ದು. ಅದನ್ನ ಹೇಳುವ ಹಿಂದೆಯೂ ಕೂಡ ಒಂದು ಸಾಮಾಜಿಕ ಕಾಳಜಿ ಇರಬಹುದು. ಎಲ್ಲರೂ ಒಟ್ಟು ಸೇರ್ಬೇಕು, ಎಲ್ಲರೂ ಒಂದಾಗಬೇಕು, ಜೊತೆಗೆ ಎಲ್ಲರ ಸಂಭ್ರಮದಲ್ಲೂ ತಾವು ಕೂಡ ಪಾಲ್ಗೊಳ್ಳಬೇಕು. ಈ ಕಾರಣದ ಹಿನ್ನೆಲೆಯಲ್ಲಿ ಇಷ್ಟು ಗಣಪತಿಯನ್ನ ನೋಡಬೇಕು ಎನ್ನುವಂತದ್ದು ಕೂಡ ಇರಬಹುದು. ತೆರೆದ ಹಸ್ತ, ಅಭಯ ಹಸ್ತ ಬಂದವರಿಗೆಲ್ಲ ಆಶೀರ್ವಾದ ಕೊಡ್ತದೆ ಎನ್ನುವಂತ ಒಂದು ನಂಬಿಕೆ ಸಹ ಇತ್ತು. ಹಾಗೆ ಎಲ್ಲ ಕಡೆ ಹೋಗಿ ನಾವು ನಮಸ್ಕಾರ ಮಾಡಿದಾಗ ಗಣಪತಿದು ಒಂದು ಕೈ ತೆರೆದು ಆಶೀರ್ವಾದ ಮಾಡ್ತದಲ್ಲ, ಅದು ತನಗೆ ಸಿಗ್ತದೆ. ಹೆಚ್ಚಿನ ಮನೆಗಳಲ್ಲಿ ಈ ಗಣಪತಿ ಮೂರ್ತಿ ಮಾಡೋದ್ರಲ್ಲಿ ಪರಿಣತಿ ಹೊಂದಿದವರು ಇದ್ರು. ಹೌದು, ಸಹಜವಾದ ಅದಕ್ಕೆ ಬಣ್ಣ ಲೇಪಿಸುವಂತದ್ದು, ಆ ಗಣಪತಿಯ ಮೂರ್ತಿಗೆ ಬಣ್ಣ ಲೇಪಿಸುವಂತದ್ದು. ಈಗಿನ ಹಾಗೆ ಕೃತಕ ಬಣ್ಣ, ಸಹಜವಾದ ಅರಶಿನ, ಕುಂಕುಮ ಇತ್ಯಾದಿ ಸಹಜ ಬಣ್ಣವನ್ನು ಲೇಪಿಸುವಂತ ಮನೆತನವೂ ಇತ್ತು. ಮತ್ತೆ ಒಂದು ಸಾಮಾನ್ಯವಾಗಿ ಈ ಗಣಪತಿಯ ಆಕಾರದಲ್ಲೂ ಕೂಡ ಬಹಳ ವಿಶಿಷ್ಟ ಆಕಾರಗಳನ್ನ ಹೊಂದಿರುವಂತಹ ಗಣಪತಿ ಇದ್ದಾನೆ. ಅಂದ್ರೆ ನಾವೆಲ್ಲ ಕಂಡಿದ್ದೇವೆ, ಗಣಪತಿಯಷ್ಟು ವಿವಿಧ ರೂಪಗಳಲ್ಲಿ ಪೂಜಿಸುವಂತಹ ಇನ್ನೊಂದು ದೇವರು ಇಲ್ಲ. ಆ ನೆಲೆಯಲ್ಲಿ ಈ ಗಣಪತಿಯ ಆಕಾರದಲ್ಲೂ ಕೂಡ ಸಾಮಾನ್ಯವಾಗಿ ನೀವು ನೋಡಿದ ಹಾಗೆ ಬೀದಿ ಬೀದಿಗಳಲ್ಲಿ ಯಾವ ಗಣಪತಿ ದೊಡ್ಡ ಗಣಪತಿ, ಇದು ಕೂಡ ಒಂದು ಸಹಜವಾದಂತಹ ಕುತೂಹಲವನ್ನ ಹುಟ್ಟಿಸುವಂತದ್ದು. ಈಗ ಮನೆಯ ಒಳಗಡೆ ಇಂತಹ ಈ ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಈ ನೈವೇದ್ಯಗಳನ್ನ ಪೂಜೆ ಆದ ನಂತರ ಸ್ವೀಕರಿಸುವಂತದ್ದು, ಮನೆ ಮಂದಿಯೆಲ್ಲ ಒಟ್ಟು ಸೇರಿ ಒಂದು ಆ ಹಬ್ಬದ ಸಂಭ್ರಮವನ್ನ ಅನುಭವಿಸೋದು. ಇದರ ಜೊತೆಯಲ್ಲಿ ಈ ಹಬ್ಬದ ಸಂಜೆಯ ಹೊತ್ತು ಏನಾದ್ರೂ ಈ ಭಕ್ತಿಗೀತೆ ಇತ್ಯಾದಿಗಳನ್ನ ಹೇಳುವಂತಹ ಪರಿಪಾಠ ಇತ್ತೆ? ಸರ್, ಇದು ಸಾಧಾರಣವಾಗಿ ಕೆಲವರು ಮನೆಯಲ್ಲಿ ಯಾರ ಮನೆಯಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ರು, ಮೂರ್ತಿಯನ್ನು ತಂದು, ಮಣ್ಣಿನ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡ್ತಾ ಇದ್ರು, ಆ ಮನೆಯಲ್ಲಿ ಅಕ್ಕಪಕ್ಕದವ್ರು ಸೇರ್ಕೊಂಡು ಭಜನೆಯನ್ನು ಎಲ್ಲ ಮಾಡ್ತಾ ಇದ್ರು ಸರ್. ಅದರಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ವಿ, ಅಕ್ಕಪಕ್ಕದವ್ರು ಸೇರ್ಕೊಂಡು. ಬಟ್ ಕೆಲವು ಕಡೆಗಳಲ್ಲಿ ಊರಿನ ಒಂದು ದೊಡ್ಡ ಗಣಪತಿ ಇರುವಂತ ಪ್ರದೇಶದಲ್ಲಿ, ಆ ಪ್ರದೇಶದಲ್ಲಿ ಊರಿನವರೆಲ್ಲರೂ ಕೂಡ ಅವತ್ತು ಇವತ್ತಿನ ಹಾಗೆ ಟಿವಿ ಇರಲಿಲ್ಲ, ಇನ್ನೊಂದು ಇರಲಿಲ್ಲ, ನಮಗೆ ಎಂಟರ್ಟೈನ್ಮೆಂಟ್ ಅಂತ ಏನು ಇರಲಿಲ್ಲ ಸರ್. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ, ಇಡೀ ಊರಿನವರು ಎಲ್ಲರೂ ಕೂಡ ಆ ಗಣಪತಿಯ ಮಂಟಪದ ಹತ್ರ ಹೋಗಿ ಕೂತ್ಕೊಂಡ್ರೆ ರಾತ್ರಿ 10-12 ಗಂಟೆ ತನಕನೂ ಭಕ್ತಿಗೀತೆ ಕಾರ್ಯಕ್ರಮ, ಕೆಲವೊಂದು ನಾಟಕಗಳು ಸರ್, ಒಳ್ಳೊಳ್ಳೆಯ ನಾಟಕಗಳು, ಮೌಲ್ಯಾಧಾರಿತ ನಾಟಕಗಳು ಎಲ್ಲವನ್ನು ಕೂಡ ನಾವು ನೋಡ್ಕೊಂಡು ಬರ್ತಾ ಇದ್ವಿ. ಅದರ ಒಂದು ಗಮ್ಮತ್ತೆ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲಿ ಎಲ್ಲರೂ ಕೂಡ ಸೇರ್ತಾ ಇದ್ರು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಿ ಬಂದವರು ಊಟವನ್ನೆಲ್ಲ ಮಾಡ್ಕೊಂಡು ಬಂದು ಅಲ್ಲಿ ಅದೇ ಒಂದು ನಮಗೆ ರಿಕ್ರಿಯೇಷನ್ ಅಂತ ಹೇಳಿ. ಸೊ ಆ ಒಂದು ಖುಷಿಯೇ ಬೇರೆ ಸರ್. ಎಲ್ಲ ಮಕ್ಕಳು, ನಾವೆಲ್ಲ ಸಣ್ಣವರಿದ್ವಿ, ಎಲ್ಲ ಗಣಪತಿ ಮಂಟಪದಲ್ಲೇ ಕುತ್ಕೊಳ್ಳೋದು. ಅದ್ರ ಜೊತೆಯಲ್ಲಿ ಸಾಯಂಕಾಲ ಗಣಪತಿಗೆ ಪೂಜೆ ಆದ ತಕ್ಷಣ ಪ್ರಸಾದ ಕೊಡ್ತಾ ಇದ್ರು. ನಾವೆಲ್ಲ ಆ ಪ್ರಸಾದಕ್ಕೆ 4 ಸಲ ಹೋಗಿದ್ದು ಉಂಟು ಸರ್. ಇಲ್ಲಿಂದ ತಿನ್ನೋದು, ಒರೆಸ್ಕೊಳ್ಳೋದು, ಮತ್ತೆ ಲೈನ್ ಅಲ್ಲಿ ನಿಂತಾ ಇದ್ವಿ. ಅದೊಂದು ಗಮ್ಮತ್ತೇ ಬೇರೆ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಸರ್, ಅವಾಗ ಆ ಪ್ರಸಾದವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಧೀರಜ್ ಅಂತವ್ರಿದ್ರು, ತಮ್ಮಂತವ್ರಿದ್ರು, ಎಲ್ಲರೂ ಕೂಡ ಅದು ಪ್ರಸಾದ ಸ್ವೀಕಾರ ಮಾಡೋದೇ ಒಂದು ದೊಡ್ಡದ ವಿಷಯ ಆಗಿತ್ತು. ಬಹಳ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ವಿ ಸರ್. ಇಂತಹ ಈ ಗಣಪತಿಯನ್ನ ಮನೆಯಲ್ಲಿಟ್ಟು ಪೂಜೆ ಮಾಡುವುದು ಇತ್ಯಾದಿಗಳನ್ನು ಹೇಳಿದ್ರು. ಈಗ ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲೂ ಕೂಡ ಒಂದು ದೇವರ ಕೋಣೆ ಅಂತ ಇರ್ತದೆ. ಇಂತಹ ಈ ದೇವರ ಕೋಣೆ ಇರುವಂತಹ ಸಂದರ್ಭದಲ್ಲಿ ಗಣಪತಿಗಾಗಿ ಒಂದು ಬೇರೆ ಮಂಟಪವನ್ನ ರಚಿಸುವ ಒಂದು ಪರಿಪಾಠ ಇತ್ತು. ಇದಕ್ಕೆ ಸಾಮಾನ್ಯವಾಗಿ ಬಾಳೆಯ ದಿಣ್ಣೆಗಳನ್ನ ಬಳಸಿಕೊಂಡು ಇತ್ಯಾದಿಗಳನ್ನೆಲ್ಲ ಬಳಸುವಂತಹ ರೂಢಿ ಇತ್ತು. ಅದು ನಿಮ್ಮ ಕಡೆ ಹೇಗಿತ್ತು? ಅದನ್ನು ಸರ್, ನಮ್ಮ ಒಬ್ಬರು ಪ್ರಿನ್ಸಿಪಾಲ್ ಇದ್ದು ಸರ್, ಅವ್ರ ಮನೆಯಲ್ಲಿ ಗಣಪತಿ ಇಡ್ತಾ ಇದ್ರು. ಅವರಿಗೆ 4-5 ದಿವಸದಿಂದ ಅವರಿಗೆ ಅದೇ ತಯಾರಿ, ಗಣಪತಿಯನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡುವಂತೇಳಿ. ಅದಕ್ಕೋಸ್ಕರ ಒಂದು ಮರದ ಚೇರನ್ನು ಇಟ್ಕೊಂಡು ಅಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡೋದು. 2 ಬಾಳೆಯ ದಿಂಡು, ಅದರಲ್ಲಿ ಬಾಳೆ ಎಲೆ ಇರ್ತದೆ, ಅದನ್ನು ಇಡುವಂತದ್ದು. ಆಮೇಲೆ ಅದಕ್ಕೆ ಡೆಕೋರೇಷನ್, ಅಲಂಕಾರ. ಅವಾಗ ಕೈಯಲ್ಲೇ ಅಲಂಕಾರ ಮಾಡ್ತಾ ಇದ್ವಿ. ಈಗೆಲ್ಲ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಧೀರ ಸರ್, ಅವತ್ತೆಲ್ಲ ಕೈಯಲ್ಲೇ ಅಲಂಕಾರ ಮಾಡ್ಕೊಂಡ್ಬಿಟ್ಟು ಇಡೀ ಮನೆಯನ್ನು, ಕೇವಲ ಆ ಒಂದು ಇಡೀ ಮನೆಯನ್ನು ಶೃಂಗಾರ ಮಾಡ್ತಾ ಇದ್ರು. ಅದಕ್ಕೆ ಸೆಗಣಿ ಹಾಕೊಂಡು ರಂಗೋಲಿ ಬಿಡೋದು, ತಳಿರು ತೋರಣವನ್ನು ಕಟ್ಟೋದು, ಇದ್ದ ಬಾಗಿಲಿಗೆಲ್ಲ ಕಟ್ತಾ ಇದ್ರು. ಬಲೂನ್ಸ್ ಎಲ್ಲ ಅವಾಗೆಲ್ಲ ಇರ್ಲಿಲ್ಲ. ಇದೆ ಈ ಎಲೆಗಳಿಂದ ಒಂದು ಪ್ರಾಕೃತಿಕವಾದಂತಹ ನೈಸರ್ಗಿಕ ನೆಲೆಗಳಲ್ಲಿ ಅಂತಹ ಗಣಪತಿಯ ಹಬ್ಬವನ್ನು ಆಚರಿಸ್ತಾ ಇದ್ರು. ನಮ್ಮ ಜೊತೆ ಧೀರಜ್ ಇದ್ದಾರೆ, ಇವರು ರತ್ನಾವತಿ ಅವರು ಇದ್ದಾರೆ. ಅವರು ಕೂಡ ಈ ಹಬ್ಬದ ಸಂಭ್ರಮದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡವರು, ಬಾಲ್ಯದಿಂದ ಇದುವರೆಗೂ ಕೂಡ ಕಳೆದುಕೊಂಡವರು. ಅವರೆಲ್ಲರ ಚಿಂತನೆಗಳನ್ನ ನಾವು ಕೇಳ್ತಾ ಹೋಗೋಣ. ಈ ವಿಶೇಷ ಸಂಚಿಕೆಯಲ್ಲೊಂದು ಈಗ ಸಣ್ಣ ವಿರಾಮ.
ವಿರಾಮದ ಅನಂತರ ಮತ್ತೆ ವಿಶ್ವವಿನಾಯಕ ವಿಶ್ವಂಭರನಿಗೆ ವಿಶ್ವನಮನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಚತುರ್ಥಿ ಪಟ್ಟಾಂಗ ಈ ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯ ಸ್ವಾಗತ. ನಮ್ಮ ಜೊತೆ ರತ್ನಾವತಿಯರು ಇದ್ದಾರೆ. ಅವರು ಒಳ್ಳೆಯ ಹಾಡುಗಾರ್ತಿ ಕೂಡ, ಜೊತೆಗೆ ಮಹಾಗಣಪತಿಯ ಕುರಿತಾದಂತಹ ಒಂದು ಸ್ತೋತ್ರವನ್ನು ಹೇಳಿ ನಾವು ಈ ಸಮಯವನ್ನು ನಾವು ನಿಮಗಾಗಿ ಕೊಡ್ತಾ ಇದ್ದೇವೆ. ಆ ಹಾಡನ್ನು ಹೇಳಿ ಸ್ತೋತ್ರವನ್ನು. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷ ಗಜವಕ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಪಾಲಚಂದ್ರಂ ಏಕದಂತಂ ಉಪಾಸ್ಮಹೇ. ಬಹಳ ಅದ್ಭುತವಾದಂತಹ ಒಟ್ಟು ಗಣಪತಿಯ ಎಲ್ಲ ರೂಪಗಳು, ಆ ರೂಪಗಳನ್ನು ಮುಂದಿಟ್ಟುಕೊಂಡು ಈ ಸ್ತೋತ್ರವನ್ನು ರಚಿಸಿದ್ದಾರೆ. ತುಂಬ ಅರ್ಥಗರ್ಭಿತವಾಗಿ ಆ ಹಾಡನ್ನು ಹೇಳಿದ್ರಿ. ಇಂತಹ ಈ ಗಣಪತಿಯನ್ನು ನೈಸರ್ಗಿಕವಾದಂತಹ ನೆಲೆಯಲ್ಲಿ ಪ್ರಾಕೃತಿಕವಾದಂತಹ ಅಂಶಗಳನ್ನು ಸಂರಕ್ಷಿಸುವಂತಹ ನಿಟ್ಟಿನಲ್ಲಿ ನಾವು ಆಚರಣೆಯನ್ನು, ಎಲ್ಲ ಹಬ್ಬಗಳ ಆಚರಣೆಯ ಹಿಂದೆಯೂ ಕೂಡ ಪುರಾತನವರ ಆ ನಂಬಿಕೆ ಇತ್ತು. ಈ ಗಣಪತಿ ಹಬ್ಬಕ್ಕೂ ಅದಕ್ಕೂ ಏನು ಆ ಸಂಬಂಧ? ಖಂಡಿತ ಸರ್. ಗಣಪತಿ ಅಂತ ಹೇಳಿದ್ರೆ ಅಲ್ಲಿ ಪ್ರಕೃತಿಗೆ ಬಹಳ ಹತ್ತಿರದವರು ಅಂತ ಹೇಳಿ ಗಣಪತಿ. ಯಾಕೆ ಅಂತ ಹೇಳಿದ್ರೆ ಗಣಪತಿಯ ಒಂದು ಶರೀರವನ್ನು ನೋಡಿದಾಗ ತಮಗೆ ಅನಿಸ್ತದೆ ಸರ್, ಒಂದು ಮನುಷ್ಯ ದೇಹ, ಮುಖ ಇರ್ತಕ್ಕಂಥದ್ದು ಆನೆದು, ಅಲ್ಲಿಗೆ ಪ್ರಕೃತಿ ಮತ್ತು ಮನುಷ್ಯರಿಗೆ ಇರ್ತಕ್ಕಂಥ ಸಂಬಂಧವನ್ನು ಹೇಳ್ತದೆ. ಮತ್ತೆ ಇರ್ತಕ್ಕಂಥದ್ದು ಹಾವನ್ನು ಇಲ್ಲಿ ಸುತ್ತಕೊಂಡಿರ್ತಕ್ಕಂಥದ್ದು, ಒಂದು ಕೈಲಿ ಪುಷ್ಪ ಇದೆ, ಒಂದು ಕಬ್ಬಿದೆ. ಇದೆಲ್ಲವೂ ಕೂಡ ಏನನ್ನು ತೋರಿಸ್ತದೆ ಅಂತ ಹೇಳಿದ್ರೆ ಇದು ಪ್ರಕೃತಿ ಮತ್ತು ಮಾನವನಿಗೆ ಇರ್ತಕ್ಕಂಥ ನಿಕಟ ಸಂಬಂಧದ ಬಗ್ಗೆ ಹೇಳ್ತದೆ. ಇನ್ನೊಂದು ಎರಡನೇದು ಸರ್, ಈ ಹಬ್ಬದ ಹಿಂದಿನ ದಿವಸ ನಾವು ಆಚರಣೆ ಮಾಡುವಂತದ್ದು ಗೌರಿ ಹಬ್ಬ. ಇಲ್ಲಿ ಗೌರಿ ಮತ್ತು ಗಣೇಶ, ತಾಯಿ ಮತ್ತು ಮಗನ ಬಾಂಧವ್ಯದ ಬಗ್ಗೆ ಹೇಳುವಂಥದ್ದು. ನಾವು ಯೋಚನೆ ಮಾಡಬೇಕು, ಇವತ್ತಿನ ದಿವಸ ಎಲ್ಲರೂ ಕೂಡ ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆದ್ರೆ ಅವತ್ತಿನ ದಿವಸ ಬರೀ ಈಗ ಧೀರಜ್ ಸರ್ ಹೇಳಿದ ಹಾಗೆ ಸಣ್ಣದಾಗಿರ್ತಕ್ಕಂಥ ಗಣಪತಿಯನ್ನು ಮಣ್ಣಿನಲ್ಲಿ ತಂದು ಪ್ರಕೃತಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ಹಾಗೆ ಕುಂಕುಮ ಅರಿಶಿಣಗಳನ್ನು ಲೇಪನೆ ಮಾಡಿಕೊಂಡು ಗಣಪತಿಯನ್ನು ಆರಾಧನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಗಣಪತಿ ಹೇಳುವಂತ ಒಂದು ಸಂದೇಶ ಸ್ಪಷ್ಟವಾಗಿರ್ತಕ್ಕಂಥದ್ದು, ಪ್ರಕೃತಿಯನ್ನು ಉಳಿಸಬೇಕು ಅಂತೇಳಿ. ಮತ್ತೆ ನೀರಿಗೆ ಹಾಕೋದ್ರಲ್ಲೂ ಒಂದು ಸಂದೇಶ ಇದೆ. ನೀರು ಅಂತ ಹೇಳಿದ್ರೆ ಸಮೃದ್ಧಿಯ ಸಂಕೇತ ಅಂತ ಹೇಳಿ. ನೀರು ಇರಬೇಕು ನಮಗೆ, ಆ ಗಣಪತಿಯನ್ನು ಅಲ್ಲಿಗೆ ವಿಸರ್ಜನೆ ಮಾಡ್ತೀವಿ ಅಂತ ಹೇಳಿದ್ರೆ ನೀರಿದ್ರೆ ಗಣಪತಿಯನ್ನು ವಿಸರ್ಜನೆ ಮಾಡುವಂಥದ್ದು. ಎಷ್ಟೋ ಕಡೆಗಳಲ್ಲಿ ನೀರಿಲ್ಲದೆ ನಾನು ನೋಡಿದ್ದೀನಿ ಸರ್, ಮಲೆನಾಡಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡ್ಲಿಕ್ಕೆ ಬಾವಿ ಇಲ್ದಿದ್ದವರು, ನೀರಿಲ್ದಿದ್ದವರು ಒಂದು ಡ್ರಮ್ ಅನ್ನು ತೆಗೆದುಕೊಂಡ್ಬಿಟ್ಟು, ದೊಡ್ಡದು ಈ ಪ್ಲಾಸ್ಟಿಕ್ ಡ್ರಮ್ ಎಲ್ಲ ಬರ್ತದೆ ಅಲ್ಲ ಸರ್, ಫೈಬರ್ ಡ್ರಮ್, ಅದರಲ್ಲಿ ನೀರನ್ನು ಹಾಕಿ ಅದರಲ್ಲಿ ಗಣಪತಿಯನ್ನು ಬಿಡುವಂಥದ್ದು. ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಅಂದ್ರೆ ನೀರಿಲ್ಲದೆ ಇರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು. ಗಣಪತಿ ಹೇಳುವಂಥದ್ದು ಅವರ ದೇಹದವನ್ನು ನೋಡಿದ ತಕ್ಷಣ ಪ್ರಕೃತಿ ಮತ್ತು ಗಣಪತಿಯ ನಡುವೆ, ಅಂದ್ರೆ ಪ್ರಕೃತಿ ಮತ್ತು ನಮಗೆ ಇರತಕ್ಕಂಥ ಸಂಬಂಧಗಳನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬಹುದು. ಹಾವು ಇರ್ತಕ್ಕಂಥ ಇವತ್ತು ದಕ್ಷಿಣ ಕನ್ನಡ, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿ ಹಾವು ಅಂತ ಹೇಳಿದ್ರೆ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಂದ್ರೆ ಅದ್ರ ಜೊತೆಯಲ್ಲಿ ನಾವು ಬದುಕ್ತಾ ಇದ್ದೇವೆ, ಪ್ರಕೃತಿಯ ಜೊತೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದು ಹೇಳುವಂಥದ್ದು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಅಂಶವನ್ನು ಹೇಳ್ತದೆ. ಪ್ರಕೃತಿಯನ್ನು ನಾಶ ಮಾಡಬೇಡಿ ಅಂತ ಹೇಳಿ ಗಣಪತಿ ಹೇಳುವಂಥದ್ದು. ಇವತ್ತೆಲ್ಲ ಕಡೆಯಲ್ಲಿ ವಾದ ವಿವಾದಗಳು ನಡೀತಾ ಇರ್ತದೆ. ಗಣಪತಿಗೆ ಪೇಂಟ್ ಕೊಡಬಾರ್ದು. ನಿಜವಲ್ಲ, ಹೌದು, ಗಣಪತಿಗೆ ಪೇಂಟ್ ಕೊಟ್ಟಿದ್ದು ಅದು ಹಾಗೆ ಉಳಿತದೆ. ನೀವು ಅದನ್ನು ನೀರಿನಲ್ಲಿ ಮುಳುಗಿಸಿದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಜಲಚರಗಳು ಎಲ್ಲವೂ ಕೂಡ ಸಾಯ್ತವೆ. ಸೊ ಹೀಗೆ ಮಾಡಬಾರದು ಅಂತ ಹೇಳಿ ಒಂದು ನಾವೆಲ್ಲರೂ ಕೂಡ ಯುವ ಜನರಿಗೆ ಬುದ್ಧಿವಾದವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಈ ಗಣಪತಿಯಲ್ಲಿ ವಿಶೇಷವಾಗಿ ನಾವು ಗಮನಿಸುವಂತದ್ದು, ನೀವು ಹೇಳಿದ ಹಾಗೆ ಹಾವನ್ನ ಕಟ್ಟಿಕೊಂಡ ಆನೆಯ ಮುಖವನ್ನು ಹೊಂದಿದ ಇಷ್ಟು ದೊಡ್ಡ ಗಾತ್ರದ ದೇವರು, ದೊಡ್ಡ ದೇಹ ಎಲ್ಲ ಹೌದು. ಆದ್ರೆ ಅವನ ವಾಹನ ಮಾತ್ರ ಅತ್ಯಂತ ಚಿಕ್ಕ ಇಲಿ ಅಲ್ವಾ? ಈ ಎಲ್ಲ ವಿಚಾರಗಳನ್ನ ನಾವು ಮತ್ತಷ್ಟು ತಿಳಿತಾ ಹೋಗೋಣ, ಆ ಕುರಿತಾಗಿ ಮತ್ತಷ್ಟು ಮಾತಾಡೋಣ. ಇಂತಹ ಇಲಿಯು ಕೂಡ ಒಂದು ಅದ್ಭುತವಾದಂತಹ ಒಂದು ನಮಗೆ ಸಂದೇಶವನ್ನು ಕೊಡಬಲ್ಲದು ಅಂತ ನನ್ನ ಯೋಚನೆ. ಅಂದ್ರೆ ನಾವು ಎಷ್ಟು ಬೆಳೆದ್ರೂ ಕೂಡ ಬಹಳ ಚಿಕ್ಕ ರೀತಿಯಲ್ಲಿಯೇ ಇರಬೇಕು ಎನ್ನುವಂತಹ ಹಾವಿನ ಇದು ಕೂಡ ಒಂದು ನೈಸರ್ಗಿಕತೆಗೆ ಮತ್ತು ಪ್ರಾಕೃತಿಕವಾದಂತಹ ಜೀವನ ಧರ್ಮಕ್ಕೆ ಒಂದು ಅನ್ಯೋನ್ಯವಾದಂತಹ ಸಂಬಂಧವನ್ನು ಕೊಡಬಲ್ಲುದು ಎನ್ನುವುದು ನನ್ನ ಯೋಚನೆ. ಈ ಕುರಿತಾಗಿ ಈ ಗಣಪತಿಯ ಕುರಿತಾದಂತಹ ಬೇರೆ ಬೇರೆ ವಿಚಾರಗಳು ನಿಮಗೆ ಹೇಗೆ, ಸಾರ್ವಜನಿಕವಾದಂತಹ ಆಚರಣೆಗಳು ಇವತ್ತು ನಡೀತಾ ಇವೆ, ಸಾರ್ವಜನಿಕವಾದಂತಹ ಗಣೇಶೋತ್ಸವಗಳು ತನ್ನದೇ ಆದಂತಹ ಮೇಲ್ಮೆಯನ್ನು ಸಾಧಿಸ್ತಾ ಒಂದು ಸಾಂಘಿಕವಾದಂತಹ ಸಂಘಟನೆಗೆ ಹೆಸರುವಾಸಿಯಾಗಿರುವಂಥದ್ದು. ಇಂತಹ ನೆಲೆಯಲ್ಲಿ ಈಗಿನ ಆಚರಣೆಗಳು ನೀವು ಅದನ್ನು ಯಾವ ರೀತಿಯಲ್ಲಿ ಸ್ವೀಕರಿಸ್ತೀರಿ ಧೀರಜ್ ಅವರೇ? ಬಹಳಷ್ಟು ಸಕಾರಾತ್ಮಕವಾದ ವಿಷಯಗಳಿವೆ ಇತ್ತೀಚಿನ ಈ
ಸಾರ್ವಜನಿಕ ಗಣೇಶೋತ್ಸವ ಆಚರಣೆಗಳಲ್ಲಿ ಮುಖ್ಯವಾಗಿ ಈ ನಡೆಯುವಂತಹ ಶಾಲಾ ಮಕ್ಕಳಿಗೆ ನಡೆಯುವಂತಹ ವಿವಿಧ ಸ್ಪರ್ಧೆಗಳು, ರಂಗೋಲಿ ಸ್ಪರ್ಧೆಗಳು, ಭಕ್ತಿಗೀತೆ ಸ್ಪರ್ಧೆಗಳು, ಈ ತರ ರಸಪ್ರಶ್ನೆ ಸ್ಪರ್ಧೆಗಳು, ಇವೆಲ್ಲವೂ ಪೂರಕವಾಗಿರುವಂಥದ್ದು. ಅವರಿಗೆ ಮಕ್ಕಳಿಗೆ ಒಂದು ಆ ಸಕಾರಾತ್ಮಕ ಚಿಂತನೆಗೆ ಪೂರಕವಾಗಿರುವಂಥದ್ದು. ಇದರಲ್ಲಿ ಮಕ್ಕಳು ಕೂಡ ಬೆಳಿಬಹುದು, ಯುವ ಜನಾಂಗವು ಕೂಡ ಬೆಳೀತಾ ಹೋಗ್ಬೋದು. ಹೀಗೆ ಇದರಲ್ಲಿ ನಡೆಯುವಂಥ ಊರಿನ ಪ್ರತಿಯೊಬ್ಬರು ಕೂಡ ಜಾತಿ ಮತ ಇಲ್ಲದೆ ಎಲ್ಲರೂ ಒಟ್ಟಾಗುವಂಥದ್ದು, ಇದು ಕೂಡ ಒಂದು ಬಹಳ ಒಳ್ಳೆಯ ಸಂದೇಶ ಕೊಡ್ತದೆ. ಒಂದು ಸಕಾರಾತ್ಮಕವಾದಂತಹ ಸಾಂಸ್ಕೃತಿಕ ಪರಂಪರೆಗೂ ಕೂಡ ಮುನ್ನುಡಿಯನ್ನ ಗಣೇಶನ ಹಬ್ಬ ಖಂಡಿತ ಆ ರೀತಿಯಲ್ಲಿ ಅದು ಆಚರಿಸ್ತಾ ಇದ್ದಾರೆ ಅಂತ. ಈ ಸಂದರ್ಭದಲ್ಲಿ ಕೆಲವಷ್ಟು ಆಕ್ಷೇಪಗಳು ಕೂಡ ಇರಬಹುದು ಅಂತ ನನ್ನ ಯೋಚನೆ. ನೀವು ಹೌದು ಸರ್, ಇದು ಧೀರಜ್ ಸರ್ ಹೇಳ್ದಂಗೆ ಗಣಪತಿ ಹಬ್ಬ ಅಂತ ಹೇಳಿದ್ರೆ ಒಂದು ನಾವು ಅವಾಗಲೇ ತಾವು ಕೂಡ ಹೇಳಿದ್ರಿ, ಎಲ್ಲರನ್ನು ಒಟ್ಟು ಮಾಡುವಂತ ಒಂದು ಹಬ್ಬ ಅಂತ ಹೇಳಿ, ಎಲ್ಲರನ್ನು ಒಟ್ಟು ಮಾಡಿ ರಾಷ್ಟ್ರೀಯತೆಯನ್ನು ವ್ಯಕ್ತಪಡಿಸುವಂತಹ ಒಂದು ವೇದಿಕೆ ಅದು ಗಣಪತಿ ಹಬ್ಬ ಅಂತೇಳಿ. ಗಣಪತಿ ಹಬ್ಬದ ಜೊತೆಯಲ್ಲಿ ಈಗ ಸರ್ ಹೇಳಿದ್ರು, ವಿವಿಧ ಅಂದ್ರೆ ಮಕ್ಕಳಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟ್, ಪ್ರತಿಭೆ ಹೊರಗಡೆ ಬರಲಿಕ್ಕೆ ಒಂದು ವೇದಿಕೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ, ನಾವೆಲ್ಲ ಕಡೆ ನೋಡ್ತಾ ಇದ್ದೇವೆ ಸರ್, ಗಣಪತಿ ಹಬ್ಬದ ಜೊತೆಗೆ ಆಚರಣೆ ಒಂದ್ ಕಡೆ ಮಾಡ್ತಾರೆ, ಅದೇ ವೇದಿಕೆಯಲ್ಲಿ ಯಾರ್ಯಾರು ಅಶಕ್ತರಿದ್ದಾರೆ, ಬಡವರಿದ್ದಾರೆ, ಮತ್ತೆ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳಿರ್ತಾರೆ, ಬಹಳಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು, ಅವರನ್ನು ಕರೆದು ಸನ್ಮಾನಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಈ ವೇದಿಕೆಯಲ್ಲಿ ನಡೀತಾ ಇದೆ. ಬಹಳ ಒಂದು ಒಳ್ಳೆಯದಾಗಿರ್ತಕ್ಕಂಥದ್ದು. ಅಲ್ಲಿ ಯಾವುದೇ ಜಾತಿ ಮತ ಧರ್ಮಗಳು ಯಾವುದು ಕೂಡ ಇಲ್ಲ. ಇದರಿಂದ ಏನಾಗ್ತದೆ, ಮತ್ತಷ್ಟು ಆ ಊರು, ಆ ರಾಜ್ಯ, ನಮ್ಮ ಪ್ರದೇಶ ಬಲಗೊಳ್ತಾ ಹೋಗ್ತದೆ. ಅಂದ್ರೆ ನಮ್ಮೊಟ್ಟಿಗೆ ಅವರಿದ್ದಾರೆ ಅಂತ ಹೇಳಿ, ಯಾರು ಅಸಹಾಯಕರಿದ್ದಾರೆ ಅಂತವ್ರನ್ನ ಕರೆದು ಅಲ್ಲಿಗೆ ಏನಾದ್ರೂ ಸ್ವಲ್ಪ ದಾನ ಮಾಡಿದ್ರೆ, ಅಯ್ಯೋ ನಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳಿ, ಅದೇ ಕಲ್ಪನೆಯಿಂದ ಇದು ಹುಟ್ಟಿರ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ಈ ಸಾರ್ವಜನಿಕ ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆಯಲ್ಲಿಯೂ ಜಾತಿ ಮತಗಳನ್ನು ಮೀರಿ, ಅಂದ್ರೆ ಅನೇಕ ಮುಸ್ಲಿಮರು, ಕ್ರಿಶ್ಚಿಯನರು ಕೂಡ ಮೆರವಣಿಗೆಯಲ್ಲಿ ಸಂಭ್ರಮವನ್ನು ಆಚರಿಸ್ತಾ ಇರುವುದನ್ನ ನಾವು ಕಾಣಬಹುದು. ನಿಮ್ಮ ಊರಿನಲ್ಲಿ ರತ್ನಾವತಿಯವರೇ, ಯಾವ ನೆಲೆಯಲ್ಲಿ ಈ ಹಬ್ಬಗಳನ್ನ, ಈ ಸಾರ್ವಜನಿಕ ಗಣೇಶೋತ್ಸವವನ್ನ ಆಚರಿಸ್ತಾ ಸಾಕ್ತಾರೆ? ಜೊತೆಗೆ ಆ ಸಂಭ್ರಮದಲ್ಲಿ ನೀವೆಲ್ಲ ಮಹಿಳೆಯರು ಯಾವ ರೀತಿಯಲ್ಲಿ ಪಾಲ್ಗೊಳ್ತೀರಿ? ಗಣೇಶೋತ್ಸವ ನಡೆದಾಗ ಕೆಲವೊಂದು ಸಂದರ್ಭದಲ್ಲಿ, ಉದಾಹರಣೆಗೆ 25, 16, 21 ಇದರಲ್ಲೆಲ್ಲ ಕೆಲವು ಸಲ ಊಟದ ವ್ಯವಸ್ಥೆ ಮಾಡ್ತಾರೆ. ನಮ್ಮಲ್ಲಿ ಕಳೆದ ವರ್ಷದವರು ಊಟದ ವ್ಯವಸ್ಥೆ ಮಾಡಿದ್ರು. ಆಗ ಅಲ್ಲಿ ಸಕ್ರಿಯವಾಗಿ ಅವರು ಪಾಲ್ಗೊಂಡಿದ್ದಾರೆ ಅನೇಕ ಮಹಿಳೆಯರು. ಬಡಿಸುವಿಕೆಯಲ್ಲಿ ಮತ್ತೆ ಅದರ ಮಕ್ಕಳಿಗೆಲ್ಲ ಸಾಲಾಗಿ ನಿಲ್ಲಿಸುವುದರಲ್ಲಿ, ಮತ್ತೆ ಬಂದವರನ್ನ ಸ್ವಾಗತಿಸುವುದರಲ್ಲಿ, ಚಟುವಟಿಕೆಯಲ್ಲೆಲ್ಲ ಚೆಂಡೆ ಬಾರಿಸುವುದರಲ್ಲಿ, ಅದರಲ್ಲೆಲ್ಲ ಮಹಿಳೆಯರು ಭಾಗವಹಿಸ್ತಾರೆ. ಹಾಡುಗಾರಿಕೆ ಗುಂಪಾಗಿ ಭಜನೆ, ಒಬ್ರು ಹೇಳುದು ಉಳಿದವರು ರಿಪೀಟ್ ಮಾಡೋದು, ಭಕ್ತಿ ಸಂಗೀತದ ಕಾರ್ಯಕ್ರಮ. ಒಟ್ಟು ಗಣಪನ ಹಬ್ಬ ಅಂದ್ರೆ ಎಲ್ರಿಗೂ ಒಂಥರ ಹೌದು ಸರ್. ಇದ್ರ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಇನ್ವಾಲ್ವ್ ಆಗ್ತಾರೆ. ಅಲ್ಲಿ ಗಣಪತಿ ಹಬ್ಬ ಅಂತ ಹೇಳಿದ್ರೆ 6ರಿಂದ 60, 70, 80 ವರ್ಷದವರು ಎಲ್ಲರೂ ಕೂಡ ಇಡೀ ಊರಿಗೆ ಒಂದು ಸಂಭ್ರಮಿಸುವಂತದ್ದು. ಇಲ್ಲಿ ಯಾವುದೇ ರೀತಿಯಲ್ಲಿ ಜಾತಿ ಮತ ಧರ್ಮಗಳನ್ನು ಅದೊಂದು ವಿಶೇಷ, ಅದೊಂದು ಖುಷಿ ಕೊಡುವಂತದ್ದು. ಅದೊಂದು ಗಣಪತಿ ಹಬ್ಬ ಒಂದು 10-15 ದಿವಸ ಅಂತ ಹೇಳಿದ್ರೆ ಒಂದು ಬಹಳ ಖುಷಿ. ಸರ್, ನಿಮಗೆ ಗೊತ್ತಿದೆಯಲ್ಲೋ, ನಮ್ಮ ಮಲೆನಾಡಿನ ಆ ಕಡೆ ಸೈಡ್ ಅಲ್ಲಿ ಅರಸೀಕೆರೆ ಅಂತ ಹೇಳಿ ಒಂದು ಊರಿದೆ ಸರ್. ಅರಸೀಕೆರೆ ಮತ್ತು ತಿಪ್ಟೂರು ಅಂತ ಹೇಳಿದ್ರೆ 2 ತಿಂಗಳ ಕಾಲ ಗಣೇಶನನ್ನು ಪೂಜಿಸ್ತಾರೆ. 2 ತಿಂಗಳ ಕಾಲ, 2 ತಿಂಗಳ ಕಾಲ ಅಲ್ಲಿ ಪೂಜೆ ಪುರಸ್ಕಾರ ಜೊತೆಗೆ ಪ್ರತಿದಿನವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಸರ್. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ, ಭರತನಾಟ್ಯ ಇದೆ, ಸುಗಮ ಸಂಗೀತ ಇದೆ, ಡಾನ್ಸ್ ಇದೆ, ಎಲ್ಲವನ್ನು ಕೂಡ ಅಲ್ಲಿ ಒದಗಿಸಿಕೊಡ್ತಾರೆ ಸರ್. 2 ತಿಂಗಳು ನಾವು ನೋಡಿದ್ದೇವೆ. ಈಗ ನಮ್ಮ ಊರಿನಲ್ಲಿ 15 ದಿವಸಗಳ ಕಾಲ ಪೂಜೆ ಮಾಡಿರ್ತಕ್ಕಂಥದ್ದು. 15 ದಿವಸ ನಾವು ಮಕ್ಕಳು ಶಾಲೆ ಬಿಟ್ಟ ನಂತರ ಸೀದಾ ಹೋಗೋದು ಪೆಂಡಲ್ ಹತ್ರನೇ ಇರೋದು. ಅದೊಂದು ಬಹಳ ಒಂದು ನೆನಪಿನಲ್ಲಿ ಉಳಿಯುವಂತದ್ದು. ಇವತ್ತಿನ ದಿವಸಗಳಲ್ಲಿ ಅದೆಲ್ಲವೂ ಹೋಗಿದೆ. ಅವಾಗ ಇಷ್ಟು ಮೈಕಿನ ಆರ್ಭಟನೂ ಕೂಡ ಇರ್ಲಿಲ್ಲ ಸರ್. ಬಹಳ ಒಂದು ಸಿಂಪಲ್ ಆಗಿತ್ತು. ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ಆ ಹಬ್ಬವನ್ನು. ಒಂದು ಮನೆಯಲ್ಲಿ ಹೊಸ ತಿಂಡಿಗಳು, ನೆಂಟರು ಬರುವಂತದ್ದು, ಅದೆಲ್ಲ ಒಂದು ಸಂತೋಷದ ಕ್ಷಣಗಳು. ಇವತ್ತೆಲ್ಲ ಹೋಗಿದೆ. ಈ ಕೃಷಿ ಪ್ರಧಾನವಿರುವ ಈ ಕರಾವಳಿ ಸೀಮೆಯಲ್ಲಿ ಈ ಕೃಷಿ ಚಟುವಟಿಕೆ ತೀವ್ರತೆಗೆ ಸಿಗುವುದೇ ಈ ಗಣೇಶ ಹಬ್ಬನ. ಮುಖ್ಯವಾಗಿ ಈ ತೆಂಗು ಹೆಚ್ಚು ಇರುವ ಈ ಕರಾವಳಿ ಪ್ರದೇಶದಲ್ಲಿ ತೆಂಗಿಗೆ ಬೆಲೆ ಬರುವಂತದ್ದು ಈ ಚೌತಿಯ ನಂತರ. ತೆಂಗಿನ ಮಾರಾಟಗಾರರು ಇದರ ಬಗ್ಗೆ ವ್ಯವಹಾರಕ್ಕೆ ಹೇಳ್ತಾರೆ,
ಚೌತಿ ಬರಬೇಕು, ಆಮೇಲೆ ಅವರ ತೆಂಗಿನಕಾಯಿಗೆ ಬೆಲೆ ಬರ್ತದೆ. ಅಲ್ಲದೆ ಈ ಕಬ್ಬು ಕೂಡ ನೋಡಿ, ಇದರಿಂದ ಕಬ್ಬುಗೂ ಅದರ ಬೆಲೆಯ ತೀವ್ರತೆ ಅದಕ್ಕೆ ಪ್ರಾರಂಭ ಆಗೋದು ಈ ಕಬ್ಬು ಮತ್ತೆ ಆ ದೇವರಿಗೆ ಸಮರ್ಪಿಸುವಂತದ್ದು, ಈ ಕೃಷಿಗೆ ಸಿಗುವಂತಹ ಉತ್ಪನ್ನಗಳು ಮತ್ತೆ ಈ ಹಬ್ಬಕ್ಕೆ ಒಂದಕ್ಕೊಂದು ಪೂರಕ ನಾವು ಇಲ್ಲಿ ಕಾಣ್ತೇವೆ. ಈ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಮಹಾಗಣಪತಿಗೆ ಸಂಬಂಧಪಟ್ಟ ಪೂಜೆಯಲ್ಲಿ ಗಣಹೋಮ ಅಂತ ಒಂದಿದೆ. ಈ ಗಣಹೋಮಗಳು ಕೂಡ ತೆಂಗಿನಕಾಯಿಯ ಆಧಾರದ ಮೇಲೆ ಅದು ಇದಾಗ್ತಾ ಇರೋದು. ಅಂದ್ರೆ 1 ತೆಂಗಿನಕಾಯಿ, 2 ತೆಂಗಿನಕಾಯಿ, 6 ತೆಂಗಿನಕಾಯಿ, 12, 108 ಹೀಗೆ ತೆಂಗಿನಕಾಯಿಯ ಮೇಲೆ ಗಣಪತಿಯ ಹೋಮ ಕೂಡ ನಡೀತಾ ಇರೋದು. ಆ ಹಿನ್ನೆಲೆಯಲ್ಲಿ ತೆಂಗಿನಕಾಯಿಗೂ ಕೂಡ ಒಂದು ಗಣಪತಿಗೂ ಅವಿನಾಭಾವವಾದಂತಹ ಸಂಬಂಧ ಇದೆ. ತೆಂಗಿನಕಾಯಿ ಸಹಜವಾಗಿ ಕಲ್ಪವೃಕ್ಷ. ಈ ಕಾಮಧೇನುವಿನ ರೂಪದಲ್ಲಿ ಮಹಾಗಣಪತಿಯು ಕೂಡ ಭಕ್ತರು ಪ್ರಾರ್ಥಿಸಿದ್ದನ್ನ ಕೊಡ್ತಾನೆ ಎನ್ನುವಂತಹ ಸಂಕಲ್ಪವನ್ನು ಕೂಡ ಇಲ್ಲಿ ನಾವು ಯೋಚಿಸಬಹುದು. ಆದ್ರೆ ಜನಸಾಮಾನ್ಯರಿಗೆ ದೇವರ ಭಕ್ತಿ ಮಾಡಿ ಕೇವಲ ಅನುಗ್ರಹ ಅಂತೂ ಖಂಡಿತ ಪ್ರಾಪ್ತಿಯಾಗುವುದು. ಅನುಗ್ರಹ ಮಾತ್ರ ಅಲ್ಲ, ಹೊಟ್ಟೆಯೂ ಕೂಡ ಅವರಿಗೆ ತಣಿಸ್ತದೆ. ಯಾಕಂದ್ರೆ ಈ ಪಂಚಕಜ್ಜಾಯ ಇತ್ಯಾದಿ, ಅಲ್ಲದೆ ಈ ಕೃಷಿ ಚಟುವಟಿಕೆ ತೀವ್ರತೆ ಬರೋದ್ರಿಂದ ಅಲ್ಲಿ ವ್ಯಾವಹಾರಿಕವಾಗಿ ಲಾಭ ಬರ್ತದೆ. ಹೊಟ್ಟೆಗೂ ಹಿತ, ಮನಸ್ಸಿಗೂ ಹಿತ. ಇದಕ್ಕೆ ಪೂರಕವಾಗಿ ಸರ್, ಇಲ್ಲಿಯ ಒಂದು ವ್ಯವಸ್ಥೆಯನ್ನು ತೆಗೆದುಕೊಂಡಾಗ ಹಬ್ಬವನ್ನು, ಗಣಪತಿ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತಾರೆ ಅಂತ ಹೇಳಿ, ಈಗ ನಾನು ನಮ್ಮ ಅತ್ತೆ ಮನೆಯಲ್ಲಿ ನೋಡ್ತಾ ಇದ್ದೇನೆ. ಗಣಪತಿಯನ್ನು ಮೂರ್ತಿ ಅಲ್ಲ, ಅಲ್ಲಿ ಕಬ್ಬಿನಿಂದ ಗಣಪತಿಯ ಟೈಪ್ ಮಾಡಿಕೊಂಡು ಅಲ್ಲಿಗೆ ಒಂದು ಮಂಟಪವನ್ನು ಕಟ್ಟಿಬಿಟ್ಟು ಅದನ್ನು ಎಲ್ಲರೂ ಮಾಡಬಹುದು. ಮಂಟಪವನ್ನು ಕಟ್ಟಿಬಿಟ್ಟು ಅದರಲ್ಲಿ ದೋಸೆ ಮತ್ತೆ ಈ ಗಜ್ಜೆ ಅಂತ ಹೇಳ್ತಾರಲ್ಲ, ಅದನ್ನು ಅಲ್ಲಿಟ್ಟು ಅದಕ್ಕೆ ಹೂವಿನ ಎಲ್ಲ ಅಲಂಕಾರ ಮಾಡಿ ಬಾಳೆಹಣ್ಣು ಇಟ್ಟು ಎಲ್ಲ ಫಲಪುಷ್ಪಗಳನ್ನ ಇಟ್ಕೊಂಡು ಅದರಲ್ಲಿ ಪ್ರಸಾದವನ್ನು ಆಮೇಲೆ ಸೇವನೆ ಮಾಡುವಂಥದ್ದು. ನನಗೆ ಅನಿಸ್ತದೆ ಸರ್, ಗಣಪತಿ ಹಬ್ಬ ಅಂತ ಹೇಳಿದ್ರೆ ಭಾರಿ ಆಡಂಬರದೇನು ಆಗ್ಲಿಕ್ಕಿಲ್ಲ. ಈಗ ಇವ್ರು ಹೇಳ್ದಂಗೆ ಕಬ್ಬಿನ ಸೀಸನ್, ಎಲ್ಲರೂ ಕೂಡ ಕೃಷಿಕರು ತಾವು ಬೆಳೆದಿರ್ತಕ್ಕಂಥ ಕಬ್ಬನ್ನು ತರ್ತಾರೆ. ಆ ಕಬ್ಬನ್ನು ನಾವು ಮನೆಗೆ ತೆಗೆದುಕೊಂಡು ಹೋಗ್ತೇವೆ, ಗಣಪತಿಯನ್ನು ಪೂಜೆ ಮಾಡ್ತೇವೆ. ನಾವು ಆ ಕಬ್ಬನ್ನು ಹೇಗೆ ಇಟ್ಟರೂ ನಡೀತದೆ, ಯಾಕಂದ್ರೆ ಎಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ. ಬಹಳ ಸಿಂಪಲ್ ಆಗಿ ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ಗಣಪತಿನೇ ಹೇಳಿರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಕೃಷಿಕರಿಗೆ ಒಂದು ಲಾಭನೂ ಕೂಡ ಆಗ್ತದೆ. ಈಗ ಹೂ ಬೆಳೆದವರಿಗೆ ಲಾಭ ಆಗ್ತದೆ, ಈ ಕಬ್ಬು ಬೆಳೆದವರಿಗೆ ಲಾಭ ಆಗ್ತದೆ. ಅದಕ್ಕೆ ಗಣಪತಿ ಕೈಯಲ್ಲಿ ಒಂದು ಕಬ್ಬು ಕೂಡ ಇರ್ತದೆ. ಇದೆಲ್ಲ ಕೃಷಿಕರ ಒಂದು ಸಿಂಬಲಿಕ್ ಇದೆ. ಎಲ್ಲವೂ ಕೂಡ ಕೃಷಿ ಚಟುವಟಿಕೆ ನಾವು ಮಾಡ್ತಾ ಇದ್ದೇವೆ. ದೇವರು ಕೂಡ ಕೃಷಿ ಪ್ರಧಾನವಾಗಿ ರೂಪುಗೊಂಡ, ಆ ದೇವರನ್ನು ಕೂಡ ಕೃಷಿ ಪ್ರಧಾನವಾಗಿ ಭಕ್ತರು ಕೂಡ ನೋಡುತ್ತಾ ಸಾಗಿದ್ದಾರೆ. ಹೌದು ಸರ್. ಆಮೇಲೆ ಇನ್ನೊಂದು ಸರ್, ನನಗೆ ನೆನಪಾಗುವಂತದ್ದು ಗಣಪತಿದು ದೊಡ್ಡ ಹೊಟ್ಟೆ ಅಂತ ಹೇಳ್ತಾರೆ, ದಾಮೋದರ ಅಂತ ಹೇಳಿ ಕರೀತಾರೆ, ಲಂಬೋದರ ಅಂತ ಹೇಳಿ ಕರೀತಾರೆ. ನನಗೆ ಅನಿಸುವಂತದ್ದು ಅದರಲ್ಲೂ ಕೂಡ ಒಂದು ವಿಶೇಷತೆ ಇದೆ. ಭಗವಂತ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡ್ತಾನೆ. ಮನುಷ್ಯನ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ, ಆದ್ರೆ ನಮಗೆ ಮಾತ್ರ ಒಳ್ಳೆದನ್ನೇ ಕೊಡ್ತಾನೆ ಅಂತ ಹೇಳಿ ಅದೊಂದು ಗಣಪತಿಯ ಒಂದು ವಿಶಿಷ್ಟತೆ ಅಂತ ಹೇಳಿ ನನಗೆ ಅನಿಸ್ತದೆ ಸರ್. ಈ ಗಣಪತಿಯ ರೂಪದಲ್ಲಿಯೂ ಕೂಡ ಇಡೀ ರೂಪವು ಕೂಡ ಒಂದು ಸಾಂಕೇತಿಕವಾಗಿ ಇದೆ. ಕಿವಿ ಸಣ್ಣ ಹೇಳಿ ಸರ್. ಕಿವಿ ಇರಬಹುದು, ಕಿವಿ ತುಂಬಾ ದೊಡ್ಡದಿದೆ, ಅರ್ಥಾತ್ ಎಲ್ಲವನ್ನು ಕೇಳಿ ಎನ್ನುವುದು. ಮತ್ತೆ ಕಣ್ಣು ತೀರ ಚಿಕ್ಕದು, ಸೂಕ್ಷ್ಮವಾಗಿ ಗಮನಿಸಿ ಎನ್ನುವುದಾಗಿ. ಮತ್ತೆ ಕೇಳಿದ್ದನ್ನ ನೋಡಿದ್ದನ್ನ ಒಟ್ಟಾರೆ ಮಾತಾಡಬೇಡಿ ಅಂತ ಬಾಯಿ ಮೇಲೆ ಸುಂಡಿಲು ನಿಯಂತ್ರಣದ ನೆಲೆಯಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಸಂದೇಶವನ್ನು ಕೂಡ ಮಹಾಗಣಪತಿ ಕೊಡ್ತಾ ಸಾಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ಒಂದು ಸಂಭ್ರಮದ ವಾತಾವರಣ, ಇಡೀ ಊರಿಗೆ ಊರೇ, ಮನೆಗೆ ಮನೆ ಒಂದು ಕ್ರಿಯಾಶೀಲಗೊಳ್ಳುವಂಥದ್ದು ಮಹಾಗಣಪತಿಯ ಈ ಗಣೇಶ ಚತುರ್ಥಿಯ ಸಂಭ್ರಮದಲ್ಲಿ. ಇಂತಹ ಈ ಸಂಭ್ರಮದಲ್ಲಿ ಮಹಿಳೆಯರು, ಮಹನೀಯರು ಅರ್ಥಾತ್ ಗಂಡಸರು ಎಲ್ಲರೂ ಕೂಡ, ಮಕ್ಕಳು ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಳ್ತಾ ಸಾಕ್ತಾರೆ. ಇಂತಹ ಈ ಪಾಲ್ಗೊಳ್ಳುವಂತಹ ಸಂದರ್ಭದಲ್ಲಿ ವಿಶಿಷ್ಟವಾದಂತಹ ಈಗ ನೆಂಟರು ಹೊರಗಿಂದ ಬಂದಾಗ ಮಹಿಳೆಯರು ಆ ಹಬ್ಬದ ಸಂಭ್ರಮವನ್ನ ಹೇಗೆ ಮಾತಾಡಿಕೊಳ್ತಾರೆ, ಪಕ್ಕದ ಮನೆಯವರ ಜೊತೆ ಎಲ್ಲ ಯಾವ ರೀತಿಯ ಸಂವಾದ ಇರ್ತದೆ ಅಂತ. ನೀವು ಏನು ಮಾತಾಡ್ತೀರಿ ಅಂತ ಅಂದ್ರೆ, ನಿಮ್ಮ ಮನೆಯಲ್ಲಿ ಏನೇನೋ ಮಾಡ್ತೀರಿ, ನಮ್ಮ ಮನೆಯಲ್ಲಿ ಏನಿತ್ತು, ಹೀಗೆಲ್ಲ ಅದು ಕೊಡುಕೊಳ್ಳುವಿಕೆ ಏನಾದ್ರೂ ಇದೆಯಾ? ಹೇಗೆ ಕೊಡುಕೊಳ್ಳುವಿಕೆ ಇದೆ ಅಂದ್ರೆ ದಾನ ಮಾಡುವಂತದ್ದು ಒಂದು ಸಂಪ್ರದಾಯ. ಮಹಿಳೆಯರು ಕುಂಕುಮ ಅರಿಶಿಣವನ್ನ ಅವರನ್ನು ಸ್ವಾಗತಿಸಿ ಅವರಿಗೆ ಏನಾದ್ರೂ ತಮ್ಮಿಂದ ಸಾಧ್ಯವಾದದನ್ನ ಒಂದು ಕಿಂಚಿತ್ತಾಗಿ ಕೊಡ್ತೇವೆ ಹೆಚ್ಚಾಗಿ. ಇಂತಹ ಬಹಳಷ್ಟು ಸಾಂಪ್ರದಾಯಿಕ ವಿಚಾರಗಳು ಇವೆ. ಆ ಸಾಂಪ್ರದಾಯಿಕವಾದಂತಹ ವಿಚಾರಗಳೇ ಮನುಷ್ಯನ ಬಾಂಧವ್ಯಕ್ಕೆ ಮೂಲ ಒಂದು ಅಂಶ ಆಗಿದೆ, ಗಟ್ಟಿತನಕ್ಕೆ ಕಾರಣ ಆಗಿವೆ. ಇಂತಹ ಎಲ್ಲ ಅಂಶಗಳನ್ನು ಕೂಡ ಈ ಗಣೇಶ ಚತುರ್ಥಿ ಜನಮಾನಸಕ್ಕೆ ಕೊಡ್ತಾ ಸಾಗಿದೆ. ಇಂತಹ ಬಹಳಷ್ಟು ಅಂಶಗಳನ್ನ ತಿಳಿಯುತ್ತಾ ಸಾಗೋಣ. ಈ ವಿಶೇಷವಾದಂತಹ ಸಂಚಿಕೆಯಲ್ಲೊಂದು ಈಗ ಸಣ್ಣ ವಿರಾಮ.
ವಿರಾಮದ ನಂತರ ಮತ್ತೆ ಈ ವಿಶೇಷ ಚತುರ್ಥಿ ಪಟ್ಟಾಂಗ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆ ಪ್ರೀತಿಪೂರ್ವಕ ಸ್ವಾಗತ. ನಿಜಕ್ಕೂ ಕೂಡ ಕಣ್ಣು, ಮನಸ್ಸು, ದೇಹ, ಬುದ್ಧಿ ಇವೆಲ್ಲವೂ ಕೂಡ ಸಂಭ್ರಮಿಸುವಂತಹ ಒಂದು ವಿಶಿಷ್ಟವಾದಂತಹ ಹಬ್ಬ ಗಣೇಶ ಚತುರ್ಥಿಯ ಈ ಹಬ್ಬ. ಆ ಸಂಭ್ರಮದಲ್ಲಿ ನೀವು ನಾವು ಎಲ್ಲ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ಗಣೇಶನ ಹಬ್ಬದ ನೆಲೆಯಲ್ಲಿಯೇ ಅಕ್ಷರಾಭ್ಯಾಸ ಕೂಡ ನಡೀತದೆ. ಈ ಬಗ್ಗೆ ಶಿಕ್ಷಕಿಯಾಗಿರುವಂತಹ ರತ್ನಾವತಿಯವರು ಹೀಗೆ ಹೇಳ್ತಾರೆ. ಹೇಳಿ ಮೇಡಮ್. ನಾವು ಗಣಪತಿ ಹಬ್ಬ ಬರುವಾಗ ಆ ಮಗುವಿಗೆ 5 ವರ್ಷ ಆಗ್ತದೆ ಅಂತ ಆದ್ರೆ ನಾವು ಮನೆಯಲ್ಲಿ ಒಂದು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ದೇವಸ್ಥಾನದಲ್ಲಿ ಬುಕ್ ಮಾಡ್ತೇವೆ, ಅಥವಾ ನಾವು ಮನೆಯಲ್ಲಿ ಅಕ್ಷರಾಭ್ಯಾಸ ಮಾಡುವಾಗ ಗಣಪತಿಯ ಮುಂದೆ ಕೂತ್ಕೊಂಡು ಹರಿವಾಣದಲ್ಲಿ ಅಕ್ಕಿಯನ್ನಿಟ್ಟು ಅವುಗಳ ಕೈ ಹಿಡಿದು ನಾವೇ ಬರೆಸಿದ್ದುಂಟು. ಗಣೇಶ ಅಂತ ಬರೆಸುದುಂಟು. ಅಕ್ಷರಾಭ್ಯಾಸದ ಆರಂಭ. ಇಲ್ಲ ಕೊಲ್ಲೂರಿಗೆ ಕರ್ಕೊಂಡು ಹೋಗುದು. ನಮ್ಮ ಮತ್ತೆ ನಮ್ಮ ಮನೆಯಲ್ಲಿ ಎಲ್ಲವೂ ಕೂಡ ಕೆಲವರನ್ನು ಕರ್ಕೊಂಡು ಈ ಆರಂಭ ಮೊದಲು ಪೂಜೆಗೊಳ್ಳುವಾತ ಗಣೇಶ. ಆ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಎನ್ನುವುದು ಬದುಕಿನ ಆರಂಭ, ಒಂದು ಶಿಕ್ಷಣ ಅಥವಾ ಜ್ಞಾನ ಸಂಪಾದನೆ ಇತ್ಯಾದಿಗೆ ಅದಕ್ಕೆಲ್ಲ ಮೂಲವಾಗಿ ಇರುವಂತದ್ದು ಈ ಶಿಕ್ಷಣ. ಆ ಹಿನ್ನೆಲೆಯಲ್ಲಿ ಗಣಪತಿ ಹಬ್ಬದಂದೇ ಆರಂಭಿಸುವಂತಹ ಒಂದು ಕಲ್ಪನೆಯೂ ಕೂಡ ಒಳ್ಳೆಯ ಹೆಣ್ಣು ಮಕ್ಕಳು ಇದ್ರೆ ಹೆಣ್ಮಕ್ಳು ಮದುವೆಗೆ ಒಂದು ವಯಸ್ಸಿಗೆ ಬಂದವರು ಅಂತ ಆದ್ರೆ ಈ ವರ್ಷದ ಹಬ್ಬ ಬರುವಾಗ ಒಮ್ಮೆ ಅವರನ್ನ ಸ್ತುತಿ ಮಾಡಿಕೊಂಡು ಪ್ರಾರ್ಥಿಸುದು, ಈ ವರ್ಷ ನಮ್ಮ ಮಕ್ಕಳಿಗೆ ಹೀಗೆ ಮಾಂಗಲ್ಯ ಭಾಗ್ಯವನ್ನ ಒದಗಿಸಿಕೊಡು ಅಂತ ಹಾಗೆ ಒಂದು ಪ್ರಾರ್ಥಿಸಿಕೊಳ್ಳೋದು ಒಂದು ಕ್ರಮ. ಹಾಗೆ ಬರುವ ಹಬ್ಬ ಬರೋದ್ರೊಳಗೆ ಆಗ್ಲಿ ದೇವ್ರಿ ಅಂತ ಹೇಳಿ ಇಂತಹ ಸೂಕ್ಷ್ಮಗಳೆಲ್ಲ ಮಹಿಳೆಯರಿಗೆ ತುಂಬಾ ಗೊತ್ತಿರುವಂತದ್ದು. ಗಂಡಸರಿಗೆ ಹಬ್ಬದ ಸಂಭ್ರಮ ಮತ್ತೆ ಊಟ ಇದು ಮಾತ್ರ ಗೊತ್ತಿರುವಂತದ್ದು. ಇಂತಹ ಹಿನ್ನೆಲೆಯಲ್ಲಿ ಸರ್ ನೀವು ಹೇಳ್ತಾ ಇದ್ರಿ ಈ ಆರಾಧನಾ ವೈಶಿಷ್ಟ್ಯತೆಯ ಕುರಿತಾಗಿ ಮಾತಾಡ್ತಾ ಇರುವಾಗ ಆ ಕುಂಕುಮ ಅರಸಿನದ ಬಗ್ಗೆ ನೀವು ಮಾತಾಡಿದ್ರಿ. ಅದರ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳು? ಸಾಧಾರಣವಾಗಿ ಕುಂಕುಮ ಅರಿಶಿನ ಅಂತ ಹೇಳಿದ್ರೆ ಪಾವಿತ್ರತೆಯ ಸಂಕೇತ. ಎಸ್ಪೆಷಲಿ ಮುತ್ತೈದರು ಹೆಣ್ಣು ಮಕ್ಕಳಿಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾವ್ದಾದ್ರು ಮನೆಗೆ ಹೋದ್ರೆ ಅವರು ಆ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಆ ಒಂದು ಕುಂಕುಮವನ್ನು ಕೊಟ್ಟು ಅರಿಶಿಣವನ್ನು ಕೊಟ್ಟು ಅದು ಅವರಿಗೆ ಆಮೇಲೆ ಒಂದು ಹೂವನ್ನು ಮುಡಿಸ್ತಾರೆ. ಮಲೆನಾಡಲ್ಲೆಲ್ಲ ಆ ಸಂಸ್ಕೃತಿ ಜಾಸ್ತಿ ಸರ್. ನಮ್ಮ ಈ ಹಬ್ಬದ ದಿವಸದಂದು ನಾನು ನೋಡಿದ ಹಾಗೆ ಸಾಯಂಕಾಲ ಪೂಜೆ ಆಗುವಂತ ಸಂದರ್ಭದಲ್ಲಿ ಅಕ್ಕಪಕ್ಕದವರಿಗೆ ಯಾರು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಕ್ಕಪಕ್ಕದವರ ಮನೆಯವರನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಕರೀತಾರೆ ಸರ್. ಅಲ್ಲಿ ಸಣ್ಣ ಮಕ್ಕಳಿರ್ಲಿ ದೊಡ್ಡವರಿರ್ಲಿ, ಪೂಜೆ ಎಲ್ಲ ಆದ ಮೇಲೆ ಅವರಿಗೆ ಕುಂಕುಮ ಅರಿಶಿಣ ಅದರ ಜೊತೆಯಲ್ಲಿ ಒಂದು ಅವರವರು ಯಥಾಶಕ್ತಿ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಒಂದು ವಸ್ತ್ರವನ್ನು ದಾನ ಮಾಡಿ ಕೊಡ್ತಾರೆ, ಮತ್ತೆ ಒಂದು ಕೆಲವೊಂದು ನಾಣ್ಯಗಳನ್ನು ಇಡ್ತಾರೆ. ಇದು ಯಾವ್ದರದ ಒಂದು ಸಂಕೇತ ಅಂತ ಹೇಳಿದ್ರೆ ಸರ್, ನಾವೆಲ್ಲರೂ ಕೂಡ ಒಟ್ಟಿಗೆ ಬದುಕಬೇಕು, ಬಾಳಬೇಕು ಅನ್ನುವಂತ ಒಂದು ಸಂಕೇತ ಇದು. ಆ ಕುಂಕುಮ ಅರಿಶಿಣ ಯಾವತ್ತೂ ಕೂಡ ನಿಮ್ಮನ್ನು ಕಾಯಿಲಿ ಅಂತ ಹೇಳಿ ದೊಡ್ಡವರ ಕಾಲಿಗೆ ಈ ಸಂದರ್ಭದಲ್ಲಿ ಸಣ್ಣ ಮಕ್ಕಳು ಅಥವಾ ಚಿಕ್ಕವರು ಅವರಿಂದ ಆಶೀರ್ವಾದವನ್ನು ಪಡಿತಾರೆ. ಅಂದ್ರೆ ಆ ಸಂಸ್ಕೃತಿಯನ್ನು ಈ ಹಬ್ಬದ ದಿವಸದಲ್ಲಿ ಕೆಲವು ಮಕ್ಕಳಿಗೆ ಕಲಿಸಿದ ಹಾಗೆ ಆಗ್ತದೆ, ಗೊತ್ತಿಲ್ಲದವರಿಗೆ ನೋಡಿ ಗೊತ್ತುಪಡಿಸಿದ ಹಾಗಾಗ್ತದೆ ಸರ್. ಅದನ್ನು ನಾನು ನೋಡಿದ ಹಾಗೆ ಬಹಳ ಒಂದು ಒಳ್ಳೆಯ ಸಂಸ್ಕೃತಿ ಅದು. ಆ ಕುಂಕುಮ ಅರಿಶಿನ ಕೊಟ್ಟು ಕರೆದು ಮುತ್ತೈದೆ ಭಾಗ್ಯ ನಿನಗೆ ಸದಾಕಾಲ ಇರ್ಲಿ ಅಂತ ಹೇಳಿ ಹರಸ್ತಾರಲ್ಲ, ಅದು ವಿಘ್ನೇಶನಿಗೆ ಪೂಜೆ ಮಾಡಿ. ಯಾಕಂತೇಳಿದ್ರೆ ಮೊದಲು ಪೂಜೆ ಮಾಡುವಂತದ್ದು ವಿಘ್ನೇಶನಿಗೆ, ವಿಘ್ನ ನಿವಾರಣೆ ಮಾಡುವಂತ ಹೇಳಿ ನಮಗೆ ಆಶೀರ್ವಾದ ಮಾಡ್ತಾರಲ್ಲ, ಒಂದು ಒಳ್ಳೆಯ ಸಂಸ್ಕೃತಿ ಅಂತ ಹೇಳಿ ನನಗೆ ಅನಿಸುತ್ತೆ. ಆ ಸಂದರ್ಭದಲ್ಲಿ ಈ ವಿಘ್ನ ನಿವಾರಕನಾಗಿ ಮಹಾಗಣಪತಿ ನಮ್ಮ ಮುಂದೆ ಇರುವಾಗ ಈ ಗಣಪತಿಗೆ ಮೊದಲ ಪೂಜೆ, ಜೊತೆಗೆ ಈ ಹಾಡುಗಳಲ್ಲಿಯೂ ಕೂಡ ಈ ಯಾವುದೇ ಕಾರ್ಯಕ್ರಮ ಇರಲಿ, ಅದು ಭಕ್ತಿ ಸಂಗೀತ ಇರಲಿ, ಏನೇ ಇರಲಿ, ಮೊದಲು ಮಹಾಗಣಪತಿಯನ್ನ ಪ್ರಾರ್ಥಿಸುವಂತದ್ದು ರೂಢಿ, ಒಂದು ಧಾರ್ಮಿಕ ಪದ್ಧತಿ, ಪ್ರಾರ್ಥನೆ ಮಹಾಗಣಪತಿಗೆ ಸಲ್ಲುವಂತದ್ದು. ಇಂತಹ ನೆಲೆಯಲ್ಲಿ ನನಗೆ ತುಂಬಾ ನೆನಪಾಗೋದು ಸರ್, ತುಂಬಾ ಚೆನ್ನಾಗಿ ಹಾಡ್ತೀರಿ. ಆ ಹಿನ್ನೆಲೆಯಲ್ಲಿ ಒಂದು ಗಣಪತಿಯ ಕುರಿತಾದಂತಹ ಈ ಸಂಭ್ರಮಕ್ಕೆ ಮತ್ತಷ್ಟು ಧ್ವನಿ ಸೇರಿಸುವಂತಹ, ಸಂಭ್ರಮವನ್ನು ಹೆಚ್ಚಿಸುವಂತಹ ಒಂದು ಜಾನಪದ ಗೀತೆ ನೀವು ಹೇಳ್ತೀರಾ? ಆಯ್ತು ಸರ್, ಒಂದು ಗೀಗಿ ಪದವನ್ನು ಹೇಳ್ತೇನೆ ನಾನು. ಸರಿ. ಬಂದೆವು ನಾವು ನಿನ್ನ ಚರಣಕ, ನೀಡ ನಮ್ಗ ಸುಖ, ಓ ಗಣ್ಣಪ್ಪ ನೀಡ ನಮ್ಗ ಸುಖ. ಗೀಯ ಗೀಯ ಗಾ ಗೀಯ 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 ಗಾ ಗೀಯ 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 ಗಾ ಗೀಯ 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 ಗಾ ಗೀಯ ಗೀಯ ಗೀಯ. ನಮ್ಮೂರ ಬೆನವಾಗಿ 600 ತೆಂಗಿನಕಾಯಿ, ಮೇಲೆ 100 ಅಡಿಕೆ, ಬಿಳಿ ಎಲೆ ಗೀಗಿ. ನಮ್ಮೂರ ಬೆನವಾಗಿ 600 ತೆಂಗಿನಕಾಯಿ, ಮೇಲೆ 100 ಅಡಿಕೆ, ಬಿಳಿ ಎಲೆ ಗೀಗಿ. ಕಬ್ಬಿನ ಗದ್ದೆ ನೆಲಗಡಲೆ ಕಬ್ಬೆಲ್ಲ ಬೆನವ, ನೀಡ ನಮ್ಗ ಸುಖ,
ಓ ಗಣಪ ನೀಡ ನಮ್ಗ ಸುಖ ಗೀಯ ಗೀಯ ಗಾ ಗೀಯ 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 ನಮ್ ಬಂದೆವು ನಾವು ನಿನ್ನ ಚರಣಕ ನೀಡ ನಮ್ಗ ಸುಖ ಓ ಗಣಪ ನೀಡ ನಮ್ಗ ಸುಖ ಗೀಯ ಗೀಯ ಗಾ ಗೀಯ 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 ಗಾ ಗೀಯ 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 ಗಾ ಗೀಯ 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 ಗಾ ಗೀಯ ಗೀಯ ಗೀಯ. ಬಹಳ ಅದ್ಭುತವಾದಂತಹ ಒಂದು ಸಂಭ್ರಮವನ್ನ, ಅದು ಕೂಡ ಒಂದು ಚೌತಿಯ ಹಿನ್ನೆಲೆಯಲ್ಲಿ ಗಣಪತಿಯನ್ನೇ ಮುಂದಿಟ್ಟುಕೊಂಡು, ಈ ಜಾನಪದ ಸಾಹಿತ್ಯವೇ ಹಾಗೆ, ಅಲ್ಲಿ ಇರುವುದೇ ಭಾವಪ್ರಧಾನವಾಗಿ ಇರುವಂತದ್ದು. ಅಲ್ಲಿ ಛಂದಸ್ಸು ಅಥವಾ ಇನ್ನಿತರ ಯಾವುದೇ ಅಂಶಗಳು ಇಲ್ಲ ಅಂತಾದ್ರೂ ಕೂಡ ಹಾಡಿನ ರೂಪಕ್ಕೆ, ರಾಗಕ್ಕೆ, ಲಯಕ್ಕೆ ಸಂವಾದಿಯಾಗಿ ಆ ಜಾನಪದರು ಅಕ್ಷರಾಭ್ಯಾಸ ಇಲ್ಲದೆ ಇದ್ದಂತಹ ಕಾಲದಲ್ಲಿ ರಚಿಸಿದ್ದು ಮತ್ತು ಅವರ ಆ ಭವಣೆಗಳನ್ನೆಲ್ಲ ಆ ಭಗವಂತನಿಗೆ ಅರ್ಪಿಸುವಂತಹ ಸಾಹಿತ್ಯವನ್ನು ಹೊಂದಿರುವಂತಹ ಒಂದು ಅದ್ಭುತ ಹಾಡನ್ನ ಹಾಡಿದ್ದೀರಿ ಸರ್. ನಿಮ್ಗೆ ವಿಶೇಷವಾದಂತಹ ಸಂಭ್ರಮಕ್ಕೆ ಒಂದು ಹೆಚ್ಚಿನ ಅರ್ಥವನ್ನ ಕೊಟ್ಟಂತಹ ನಿಮ್ಗೆ ಧನ್ಯವಾದ. ಧೀರಜ್ ಅವರೇ, ತಾವು ಕೂಡ ಒಬ್ರು ಭಜನಾ ಪಟು. ಆ ನೆಲೆಯಲ್ಲಿ ಬೇರೆ ಬೇರೆ ಭಾಷೆಗಳ ಹಾಡುಗಳನ್ನು ಕೂಡ ಗಣಪತಿಯ ನೆಲೆಯಲ್ಲಿ ಹಾಡಿದವರು. ಈ ನಮ್ಮ ಕರಾವಳಿಯಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಇದನ್ನು ವಿಸ್ತಾರ ಮಾಡಲಿಕ್ಕೆ ನಾವು 4 ಬಲವಾದ ಕಂಬಗಳನ್ನು ನಾವು ಇಲ್ಲಿ ಕಾಣ್ತೇವೆ. ಒಂದು ಭಜನೆ, ಹರಿಕತೆ, ಯಕ್ಷಗಾನ ಮತ್ತೆ ಪ್ರವಚನ. ಈ 4 ಪ್ರಕಾರಗಳು ಜನರಲ್ಲಿ, ಪಂಡಿತರಿಂದ ಪಾಮರರ ತನಕ ಎಲ್ಲರಲ್ಲಿಯೂ ಕೂಡ ಆ ಧಾರ್ಮಿಕ ಪ್ರಜ್ಞೆ, ಸಾಂಸ್ಕೃತಿಕ ಪ್ರಜ್ಞೆ ವೃದ್ಧಿಸ್ತಾ ಇದೆ. ಇಲ್ಲಿ ನಾವು ಈ ಎಲ್ಲ ಪ್ರಕಾರಗಳಲ್ಲಿಯೂ ಗಣಪತಿಯ ಸ್ತುತಿಯನ್ನು ನಾವು ಕಾಣ್ತೀವಿ. ಮುಖ್ಯವಾಗಿ ಒಂದು ಗಣಪತಿಯ ಸ್ತುತಿ ಮರಾಠಿ ಹಾಡಿದೆ. ಆ ಮರಾಠಿ ಹಾಡಿನಲ್ಲಿ ನೀವು ಗಣಪತಿಯ ಒಂದು ಪಾತ್ರವನ್ನು ನೀವು ಗಮನಿಸಿ. ವರ್ಣನೆ ಇದೆ. ತಾಂಡವ ನೃತ್ಯಕರಿ ಗಜಾನನ ತಾಂಡವ ನೃತ್ಯಕರಿ ಧಿಮಿ 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 ಕೀಟ ವಾಜೆ ಮೃದಂಗ ಧಿಮಿ 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 ಕೀಟ ವಾಜೆ ಮೃದಂಗ ಬ್ರಹ್ಮ ತಾಳಧರಿ ಗಜಾನನ ತಾಂಡವ ನೃತ್ಯಕರಿ ಗಜಾನನ ತಾಂಡವ ನೃತ್ಯಕರಿ. ಇಲ್ಲಿ ನಾವು ಕಾಣುವಂಥದ್ದು ಗಣಪತಿ ಕೇವಲ ಕೂತು ಅಭಯಹಸ್ತವನ್ನು ನೀಡ್ತಾ ಇದ್ದಾನೆ ಮಾತ್ರ ಅಲ್ಲ, ಗಣಪತಿ ತಾಂಡವ ನೃತ್ಯವನ್ನು ಮಾಡ್ತಾ ಇದ್ದಾನೆ. ಭಕ್ತರೊಟ್ಟಿಗೆ ಕುಣಿತಾ ಇದ್ದೇನೆ, ನಿಮ್ಮೊಟ್ಟಿಗೆ ನಾನು ನಿಮ್ಮವನಾಗಿ ಕುಣಿತಾ ಇದ್ದೇನೆ. ಈ ಗಣಪತಿಯನ್ನು ಈ ಕಲ್ಪನೆಯಲ್ಲಿ ನಾವು ಅನೇಕ ಪ್ರತಿಮೆಗಳನ್ನು ಕೂಡ ನಾವು ಗಮನಿಸಬಹುದು. ಗಣಪತಿಯ ಆ ತಾಂಡವ ನೃತ್ಯದ ಅನೇಕ ಮೂರ್ತಿಗಳು ಕೂಡ ಜನಮಾನಸವನ್ನ ತುಂಬಾ ಸೆರೆ ಹಿಡಿದಿದೆ. ಇಂತಹ ಹಿನ್ನೆಲೆ ಒಂದು ಭಕ್ತಿ ಪ್ರಧಾನವಾದಂತಹ ಧಾರ್ಮಿಕ ಎಲ್ಲ ವಿಧಿವಿಧಾನಗಳಲ್ಲಿ ಮೊದಲ ಪೂಜೆಯನ್ನ ಪಡೆಯುತ್ತಾ ಭಕ್ತರನ್ನ ಹರಸುತ್ತಾ ಸಾಗಿದಂತಹ ಈ ಗಣಪತಿಯ ಹುಟ್ಟಿನ ಹಿಂದೆಯೇ ಒಂದು ಅದ್ಭುತವಾದಂತಹ ಕಲ್ಪನೆ ಇದೆ. ಭಕ್ತ ಜನರ ಕಲ್ಪನೆಯ ಮೂರ್ತ ಸ್ವರೂಪ ಭಗವಂತನಾದಂತಹ ಗಣಪತಿ. ಇಂತಹ ಈ ಗಣಪತಿ ವಿಶಿಷ್ಟವಾದಂತಹ ಆಕಾರವನ್ನು ಹೊಂದಿ ಎಲ್ಲ ದೇವರುಗಳಿಗಿಂತ ಭಿನ್ನನಾಗಿ ತನ್ನನ್ನು ತಾನು ಗುರುತಿಸಿಕೊಂಡು ಆ ಮೂಲಕವಾಗಿ ಎಲ್ಲ ತಾನು ಧರಿಸುವಂತಹ ಎಲ್ಲ ಆಭರಣಗಳು ಅಥವಾ ತಾವು ಸೇವಿಸುವಂತಹ ಆಹಾರಗಳು ಇವುಗಳಲ್ಲೆಲ್ಲವೂ ಕೂಡ ವಿಶಿಷ್ಟತೆಯನ್ನ ಕಾಣುತ್ತಾ ಅದ್ಭುತವಾದಂತಹ ಒಂದು ಹಬ್ಬಕ್ಕೆ ಮುನ್ನುಡಿಯಾಗಿದ್ದಾನೆ ಈ ಹೊತ್ತು. ಆ ಹಿನ್ನೆಲೆಯಲ್ಲಿ ಊರಿನ ಜನರೆಲ್ಲರೂ ಕೂಡ ಬಹಳ ಸಂಭ್ರಮವನ್ನ ಪಡ್ತಾ ಇದ್ದಾರೆ. ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಈ ಮಹಾಗಣಪತಿಯ ಈ ಹಬ್ಬ ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಮುಂದುವರಿತಾ ಬಂದಿದೆ. ಇದುವರೆಗೆ 2018ರ ತನಕ ಮುಂದುವರಿತಾ ಬಂದಿದೆ. ಒಂದು ಪ್ರಧಾನ ಸಮಾಜದ ಭೂಮಿಕೆಯಲ್ಲಿ ನೀವೆಲ್ಲ ಇದ್ದೀರಿ. ಇಂತಹ ಹಿನ್ನೆಲೆಯಲ್ಲಿ ಈ ಮಹಾಗಣಪತಿಯ ಹಬ್ಬ ಹೇಗೆ ಇನ್ನು ಮುಂದುವರಿಬೇಕು, ಯುವ ಜನಾಂಗಕ್ಕೆ ಅರ್ಥಾತ್ ಇವತ್ತಿನ ಅನೇಕ ಮಕ್ಕಳಿಗೆ ನಮ್ಮ ಪುರಾಣ ಕಥೆಗಳು, ಪುರಾಣ ಆದರ್ಶಗಳು ಇವುಗಳೆಲ್ಲ ಒಂದು ಸ್ವಲ್ಪ ಕೊರತೆಯಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಗಣೇಶ ಚತುರ್ಥಿಯನ್ನ ಮುನ್ನೆಲೆಯಾಗಿಟ್ಟುಕೊಂಡು ನೀವು ಹೇಳಬಯಸುವಂತಹ ಒಂದಷ್ಟು ಆದರ್ಶದ ಮಾತುಗಳು ಏನು? ನಮ್ಮ ಭಾರತದಲ್ಲಿ ಇರ್ತಕ್ಕಂಥ 125-130 ಕೋಟಿ ಜನರಲ್ಲಿ ಸಾಧಾರಣವಾಗಿ 60% ಅಷ್ಟು ಯುವಕರು ಇರ್ತಕ್ಕಂಥದ್ದು. ಯುವಕರು ನಮ್ಮ ರಾಷ್ಟ್ರದ ಆಸ್ತಿ ಅಂತ ಹೇಳ್ತೇವೆ. ಇವತ್ತಿನ ದಿವಸದಲ್ಲಿ ಬಹಳಷ್ಟು ಬೇಸರವಾಗ್ತದೆ. ಕೆಲವೊಂದು ಯುವಕರು ವಿವಿಧ ಕಾರಣಗಳಿಂದ ಒಂದು ತಮ್ಮ ನಿರ್ದಿಷ್ಟವಾಗಿರ್ತಕ್ಕಂಥ ನೆಲೆಯಿಂದ ದೂರ ಬಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಬೇಸರವಾಗುವಂಥದ್ದು. ಆದರೆ ಗಣೇಶನ ಹಬ್ಬದ ದಿವಸದಲ್ಲಿ ಆ ಮಕ್ಕಳು ಒಳ್ಳೇದಾಗಬೇಕು ಅಂತೇಳಿ ನಾನೊಂದು ಹರಿಸುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ತಾವು ಹೇಳಿದ್ರಿ
ಗಣಪತಿ ಪೆಂಡಾಲ್ನಲ್ಲಿ ನಾವೆಲ್ಲ ನೋಡಿದ ಹಾಗೆ ಹರಿಕತೆ, ಯಕ್ಷಗಾನ, ಅಲ್ಲಿ ಗುರುರಾಜುಲು ನಾಯ್ಡು ಅಂತ ಹೇಳಿದ್ರು ಸರ್, ಅವರ ಹರಿಕತೆ ಕೇಳುವಂಥದ್ದೇ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದನ್ನೆಲ್ಲ ನೋಡಿ ಆನಂದ ಪಡ್ತಾ ಇದ್ವಿ. ಆದ್ರೆ ಇವತ್ತಿನ ಯುವ ಜನತೆ ಹಬ್ಬ ಹರಿದ ದಿನಗಳಿಂದ ಬಹಳಷ್ಟು ದೂರ. ಈರ್ ಮಲ್ತನ್ಲೆ, ಈಗ ತುಳುವಲ್ಲಿ ಹೇಳ್ತಾರೆ, ಈರ್ ಮಲ್ತನ್ಲೆ ಹೆಂಗ್ ಕೊಂಚೂರು ಕೊರ್ಲೆ ಅಂತ. ಅವ್ರು ಅಷ್ಟು ಕೊಟ್ರೆ ಸಾಕು ಮಕ್ಕಳಿಗೆ, ಅವ್ರಿಗೆ ಬೇಕು ಅಂತಾನೂ ಇಲ್ಲ ಫುಡ್. ಎಲ್ಲ ಇವತ್ತೆಲ್ಲ ಏನು ಟಿವಿಗಳಲ್ಲಿ ಮಗ್ನರಾಗಿರ್ತಾರೆ ಅಥವಾ ನಮ್ಮ ಮೊಬೈಲ್ಗಳಲ್ಲಿ ಮಗ್ನರಾಗಿರ್ತಾರೆ. ಬಂದು ಒಂದು ಅಕ್ಷತೆ ಹಾಕು ಅಥವಾ ಒಂದು ಆರತಿ ಬೆಳಗು ಅಥವಾ ಆರತಿ ಬೆಳಗಿದಿನ ಅದರಲ್ಲಿ ತೆಗೆದುಕೋ ಇಲ್ಲ ಅಂತ ಹೇಳ್ತಾರೆ. ನಾನು ಈ ಸಂದರ್ಭದಲ್ಲಿ ಈ ಒಂದು ವಾಹಿನಿಯ ಮೂಲಕ ಮತ್ತೆ ತಮ್ಮ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಯುವಕರು ನಮ್ಮ ದೇಶದ ಆಸ್ತಿ ಆಗ್ಬೇಕಾದ್ರೆ ಒಳ್ಳೆ ಚಿಂತನೆಯನ್ನು ಬೆಳೆಸ್ಕೊಳ್ಬೇಕು. ಗಣಪತಿ ಹಬ್ಬ ಎಲ್ಲರನ್ನೂ ಒಟ್ಟು ಮಾಡಿದೆ. ನಾವು ಎಲ್ಲರ ಒಳಗೊಂದಾಗ ಮಂಕುತಿಮ್ಮ ಅಂತ ಹೇಳಿದಾಗೆ ಎಲ್ಲರನ್ನು ಸೇರಿಸ್ಕೊಂಡು ನಾವು ಬದುಕಬೇಕು. ಅದಕ್ಕೆ ಮ್ಯಾನೇಜರ್ ಸೋಷಿಯಲ್ ಅನಿಮಲ್ ಅಂತ ಹೇಳಿ ಅರಿಸ್ಟಾಟಲ್ ಹೇಳಿದ್ದಾರೆ. ಎಲ್ಲರನ್ನು ಸೇರಿಸ್ಕೊಂಡು ನಾವು ಒಳ್ಳೆ ರೀತಿಯಲ್ಲಿ ಬಾಳ್ವೆಯನ್ನು ಮಾಡಬೇಕು. ಕೆಟ್ಟ ಚಟಗಳಿಂದ ನಾವು ದೂರವಿರಬೇಕು. ಆ ಮೂಲಕ ಎಲ್ಲ ಜನರನ್ನು ಪ್ರೀತಿಸಬೇಕು. ಅದು ಯಾವುದೇ ಕಾಸ್ಟ್ ಆಗಿರ್ಲಿ, ಕ್ರೈಟೀರಿಯಾ ಆಗಲಿ, ಅದರಿಂದ ದೂರವಿದ್ದು ಎಲ್ಲರನ್ನು ಪ್ರೀತಿಸ್ತಾ ಆ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರೆ ಒಂದು ಒಳ್ಳೆಯ ಒಂದು ಸಂಕೇತ ಸಿಗ್ತದೆ ನಮಗೆ. ಗಣಪತಿ ಅಂತ ಹೇಳಿದ್ರೆ ದೇವರು, ಅಲ್ಲಿ ಒಳ್ಳೆದನ್ನೇ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಮಠ ಮಂದಿರಗಳಿಗೆ ನಾವು ಮಕ್ಕಳನ್ನು ಕೂಡ, ಪೇರೆಂಟ್ಸ್ ಕೂಡ ಮಂದಿರಗಳಿಗೆ ಇಂತಹ ಗಣೇಶೋತ್ಸವದ ಹಬ್ಬದ ದಿವಸದಂದು ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು. ಆ ದೇವರ ಬಗ್ಗೆ ಹೇಳಬೇಕು, ಆ ಕಲ್ಪನೆಯನ್ನು ಮೂಡಿಸಬೇಕು. ಇಲ್ಲ ಅಂತ ಹೇಳಿದ್ರೆ 24 ಗಂಟೆ ಆ ಟಿವಿಯನ್ನು ನೋಡ್ಕೊಂಡೇ, ಮೊಬೈಲ್ ಇಟ್ಕೊಂಡೇ ಇರ್ತಾರೆ. ಆದ್ರಿಂದ ಯುವ ಜನತೆ ಇದರ ಹತ್ರ ಬರಬೇಕು. ಇವತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗ್ತಾ ಇದೆ. ಧೀರಜ್ ಸರ್ ಹೇಳಿದ್ರು, ಇವತ್ತು ಗಣಪತಿ ಹಬ್ಬ ಕೇವಲ ಧಾರ್ಮಿಕತೆಯ ಸಂಕೇತ ಅಲ್ಲ, ಅಲ್ಲಿ ಸಮಾಜವನ್ನು ಒಗ್ಗೂಡಿಸುವಂತ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ. ನಮ್ಮ ಯುವ ಜನತೆ ಅದರಲ್ಲಿ ಪಾಲ್ಗೊಳ್ಬೇಕು, ಒಳ್ಳೆ ಚಿಂತನೆಯನ್ನು ಬೆಳೆಸ್ಕೊಳ್ಬೇಕು, ರಾಷ್ಟ್ರವನ್ನು ಕಟ್ಟುವಂತಹ ಒಂದು ಮೆಂಟಾಲಿಟಿಯನ್ನು ಅಲ್ಲಿ ಡೆವಲಪ್ ಮಾಡ್ಕೊಳ್ಬೇಕು. ಇದೊಂದು ನಮಗೆ ಇರ್ತಕ್ಕಂಥ ಒಂದು ವೇದಿಕೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಸರ್, ಧೀರಜ್ ಅವರೇ, ಯುವ ಜನತೆಗೆ ಆದರ್ಶವಾಗುವಂತಹ ನಿಟ್ಟಿನಲ್ಲಿ ಈಗ ಪಠ್ಯ ವಿಚಾರಗಳಲ್ಲಿ ಇಂತಹ ವಿಚಾರಗಳನ್ನು ತರಬಹುದಾ? ಮತ್ತೆ ತಂದ ಮೇಲೆ ಮಕ್ಕಳು ಯಾವ ನೆಲೆಯಲ್ಲಿ, ಈಗ ಭಕ್ತಿಗೀತೆಗಳನ್ನು ನೀವು ತುಂಬಾ ಇಷ್ಟಪಡುವವರು, ಈ ಭಕ್ತಿಗೀತೆಗಳನ್ನ ಹೇಳುವಂತಹ ನಿಟ್ಟಿನಲ್ಲಿ ಬಾಲಕರ ಹತ್ತಿರ, ಮುಗ್ಧ ಮಕ್ಕಳು ಇಂತಹ ಈ ಹಬ್ಬವನ್ನ ಯಾವ ರೀತಿಯಲ್ಲಿ ಅವರಿಗೆ ಮುಟ್ಟಿಸುವಂತಹ ಕೆಲಸ ನಾವು ಮಾಡಬೇಕಾಗಿದೆ? ಬಾಲಕಿಯರು ಈ ಗಣೇಶೋತ್ಸವ ಸಂಭ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು. ಅದು ಚಿತ್ರಕಲೆ ಮೂಲಕ, ಭಕ್ತಿಗೀತೆ ಸ್ಪರ್ಧೆ ಮೂಲಕ, ಇನ್ನಿತರ ಸ್ಪರ್ಧೆ ಮೂಲಕ ಅವರ ಊರಿನಲ್ಲಿರುವಂತಹ ಈ ಗಣೇಶೋತ್ಸವ ಸಂಭ್ರಮದಲ್ಲಿ ಅವರನ್ನು ತಮ್ಮನ್ನು ತಾವು ಪಾಲ್ಗೊಳ್ಳಬೇಕು. ಅಲ್ಲದೆ ಇದಕ್ಕೆ ಪೂರಕವಾಗಿ ನಮ್ಮ ದಯಾನಂದರು ಹೇಳಿದ ಹಾಗೆ ತಂದೆ ತಾಯಿಗಳು ಅದಕ್ಕೆ ಸರಿಯಾಗಿ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಅಲ್ಲದೆ ಈ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಧಾರ್ಮಿಕ ಚೌಕಟ್ಟಲ್ಲಿ ಇರುವ ಹಾಗೆ ಆ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು. ಆ ಮೂಲಕ ಈ ದೇವತಾರಾಧನೆಯನ್ನು ಆ ನಮ್ಮ ಹಿಂದೂ ಸಂಪ್ರದಾಯದ ಆ ಸಾಂಕೇತಿಕವಾಗಿ ಗಣೇಶನ ಆಕಾರದಿಂದ ಹಿಡಿದು ಬೇರೆ ಬೇರೆ ದೇವಾದಿ ದೇವತೆಗಳನ್ನು ನಮ್ಮಲ್ಲಿರುವ ಒಂದು ನಂಬಿಕೆ, ದೇವನೊಬ್ಬ ನಾಮ ಹಲವು. ಅದೇ ರೀತಿ ಆ ಪ್ರತಿಯೊಬ್ಬನ ದೇವಾದಿ ದೇವತೆಗಳಲ್ಲಿ ಅಂತರ್ಮುಖಿಯಾಗಿ ಇರುವಂತಹ ಒಬ್ಬ ಭಗವಂತ, ಆ ಅನುಸಂಧಾನವನ್ನು ಅವರು ಮಾಡಿಸ್ಕೊಳ್ಬೇಕು. ಆ ಸಾಂಕೇತಿಕವಾಗಿ ಅದನ್ನು ಅರ್ಥ ಮಾಡಿಕೊಂಡು ಆಚರಣೆ ಮಾಡಬೇಕು, ವಿನಃ ಕೇವಲ ಒಂದು ಆಡಂಬರವಾಗಿ ಮತ್ತೆ ಒಂದು ಮೇಲ್ನೋಟದಲ್ಲಿ ಒಂದು ಆಕಾರವನ್ನು ಕಂಡು ಟೀಕಿಸುವಂಥದ್ದು ಇದು ಸಲ್ಲದು. ಈ ಸಾಂಕೇತಿಕವಾಗಿ ಅದನ್ನು ಅರ್ಥೈಸಿಕೊಳ್ಳುವಂತ ಒಂದು ಅವರವರ ನಂಬಿಕೆಗೆ ಒಂದು ರತ್ನಾವತಿ ಅವರೇ, ನೀವೊಬ್ರು ಶಿಕ್ಷಕಿಯಾಗಿ ಮಕ್ಕಳಲ್ಲಿ ಈ ಚತುರ್ಥಿಯ ಹಬ್ಬದ ಸಂದರ್ಭದಲ್ಲಿ ಆ ಮಕ್ಕಳಿಗೆ ನೀವು ಯಾವ ರೀತಿಯಲ್ಲಿ ವಿನಂತಿಯನ್ನ, ನೀವು ನಿಮ್ಮ ಅನಿಸಿಕೆಯ ವಿನಂತಿ ಏನಿದೆ? ಮಕ್ಕಳಿಗೆ ಈಗ ಮನೆಯಲ್ಲಿ ಚಿಕ್ಕ ಕುಟುಂಬ ಆದ್ರಿಂದ ಅಜ್ಜಿಯಿಂದ ಬರುವಂತಹ ಕತೆ ಈಗ ಸಿಗ್ತಾ ಇಲ್ಲ. ಮೌಲ್ಯಾಧಾರಿತವಾಗಿ ಅವರಿಗೆ ಆಗಾಗ ನೈತಿಕ ಕತೆಗಳನ್ನ ಹೇಳಬೇಕು. ಈಗ ಮನೆಯಲ್ಲಿರುವಂತ ಅಮ್ಮನು ಸಹ ಟಿವಿ ಮುಂದೆ ನಿಲ್ಲುವುದರಿಂದ ಮತ್ತು ಅವರು ಆಂಗ್ಲ ಮಾಧ್ಯಮಕ್ಕೆ ಹೋಗುವುದರಿಂದ, ಅವರ ಮಾತೃಭಾಷೆಯಿಂದ ಸ್ವಲ್ಪ ದೂರ ಉಳಿದ್ರಿಂದ ಅವರಿಗೆ ಕತೆ ಅದು ಹೋಗಿದೆ, ಸಿಗ್ತಾ ಇಲ್ಲ. ಆದ್ರಿಂದ ಪುರಾಣ ಕಥೆಗಳ ಬಗ್ಗೆ ಗೊತ್ತಿಲ್ಲದೆ, ದೇವರ ಬಗ್ಗೆ ಅವರ ಹಿಂದಿನ ಒಂದು ಇತಿಹಾಸ ಏನು ಗೊತ್ತಿಲ್ಲದೆ ಮಕ್ಕಳು ಎಲ್ಲರೂ ದೈವಿ ಶಕ್ತಿಯಿಂದ ದೂರ ಇದ್ದಾರೆ. ಒಂದು ಆಧ್ಯಾತ್ಮಿಕವಾದಂತಹ ವಿಚಾರಗಳೇ ಅವರಿಗೆ, ಇಂತಹ ದೇವರ ಕುರಿತಾದಂತಹ ಪ್ರಜ್ಞೆಗಳನ್ನ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಪೋಷಕರಿಂದಲೂ ಇಲ್ಲ, ಅಜ್ಜಿಯವರು ಇಲ್ಲ ಈಗ ಮನೆಯಲ್ಲಿ, ಬೇರೆ ಬೇರೆ ಇದ್ದಾರೆ. ಆದ್ರೆ ಪೋಷಕರು ಕೂಡ ಅದನ್ನು ಮಾಡ್ತಾ ಇಲ್ಲ.
ಶಾಲೆಯಲ್ಲಿ ಪಠ್ಯ ಚಟುವಟಿಕೆಯಿಂದ ಹೊರಗೆ ಹೋಗದ ಹಾಗೆ ಈಗಿನ ಒಂದಷ್ಟೇ ಶಿಕ್ಷಣ ವ್ಯವಸ್ಥೆಯೂ ಕೂಡ ವ್ಯವಸ್ಥೆ ಇದೆ. ಇಂತಹ ಹಿನ್ನೆಲೆಯಲ್ಲಿ ನಾನು ನನ್ನ ಯೋಚನೆ ಏನು ಅಂತ ಹೇಳಿದ್ರೆ, ಅಂದ್ರೆ ನಾನು ಇಂಥ ಚಟುವಟಿಕೆ ಆಗುವ ಸಂದರ್ಭದಲ್ಲಿ ಸ್ಪರ್ಧೆ ಇಡಬಾರ್ದು, ಭಾಗವಹಿಸ್ಬೇಕು, ಹೆಚ್ಚು ಭಾಗವಹಿಸ್ಬೇಕು. ಬಂದವರಿಗೆಲ್ಲರಿಗೂ ಕೂಡ ರ್ಯಾಂಡಮ್ ಆಗಿ ಅವರಿಗೆ ಅಲ್ಲಿ ಲಿಮಿಟ್, ಹಣ ಎಲ್ಲರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಸಂದರ್ಭದಲ್ಲಿ ರ್ಯಾಂಡಮ್ ಆಗಿ ಕೊಡ್ಬೇಕು. ಅದೃಷ್ಟ ತೆಗೆದ ಹಾಗೆ ಮಕ್ಕಳೆಲ್ಲರೂ ಭಾಗವಹಿಸ್ತಾರೆ. ಆಗ ಸ್ಪರ್ಧೆ ಹೇಳಿದ್ರೆ ಅದು ಅವ್ರು ಹೋದ್ರೆ ನಂಗೆ ಸಿಗುದಿಲ್ಲ, ಇವ್ರು ಹೋದ್ರೆ ನಂಗೆ ಸಿಗುದಿಲ್ಲ, ಸೊ ಭಾಗವಹಿಸುವುದಿಲ್ಲ, ಯಾಕೆ ನಮ್ಮ ಟೈಮ್ ವೇಸ್ಟ್, ಈ ತರ ಭಾವನೆ ಬರ್ತದೆ. ಆದ್ರಿಂದ ಸ್ಪರ್ಧೆಯನ್ನ ಕಡಿಮೆ ಮಾಡಿ ಅವರಿಗೆ ಭಾಗವಹಿಸಬೇಕು ಮತ್ತೆ ಅದಕ್ಕೆ ಪ್ರೋತ್ಸಾಹ ಮಾಡಬೇಕು. ಇದು ನನ್ನ ಅಭಿಪ್ರಾಯ. ಎಲ್ಲರಿಗೆ ಕೊಡುವ ಹಾಗೆ ಮಾಡ್ಬೇಕು, ಚಿಕ್ಕ ಮಕ್ಕಳಲ್ವಾ. ಆದ್ರಿಂದ ಈ ನೆಲೆಯಲ್ಲಿ ನಾವು ಸಾಧಾರಣವಾಗಿ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಮತ್ತೆ ಮುಖ್ಯವಾಗಿ ಮಕ್ಕಳು ಪಾಲ್ಗೊಳ್ಳುವಂತಹ ಸಂಸ್ಥೆಗಳಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲ ಜಯಂತಿಗಳ ಆಚರಣೆ ಇರುವ ಹಾಗೆ ಈ ಹಬ್ಬ ಹರಿದಿನಗಳಲ್ಲಿ ಆಚರಣೆಗಳು ಕೂಡ ಆ ಹಬ್ಬದ ನೆಲೆಯಲ್ಲಿ ಪೂರಕವಾದಂತಹ ಮಾಹಿತಿಯನ್ನು ಕೊಡುವಂತಹ ಒಂದು ವ್ಯವಸ್ಥೆಯು ಕೂಡ ಶಿಕ್ಷಣ ಸಂಸ್ಥೆಗಳು ಮಾಡಲಿ. ಆ ಮೂಲಕವಾಗಿ ಆ ಪ್ರಜ್ಞೆಯನ್ನ ಬಿತ್ತರಿಸುವ ಮತ್ತು ಎತ್ತರಿಸುವ ಮತ್ತು ಮಕ್ಕಳ ಮೌಲ್ಯವನ್ನು ವರ್ಧಿಸುವಂತಹ ಇಂತಹ ವಿಚಾರಗಳು ಮೂಡಿ ಬರಬೇಕು ಎನ್ನುವಂತಹ ಎಲ್ಲ ಅಂಶಗಳನ್ನು ಹೇಳಿದ್ದೀರಿ. ಒಟ್ಟು ಇವತ್ತಿನ ಇಡೀ ನಾಡು ಗಣೇಶ ಚತುರ್ಥಿಯ ಹಬ್ಬದ ಸಂಭ್ರಮದ ಅಲ್ಲಿ ಮುಳುಗಿದೆ, ಅದರಲ್ಲಿ ಮಿಂದೇಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಗಣೇಶ ಚತುರ್ಥಿಯ ಸಂದರ್ಭ ಸ್ಪಂದನ ವಾಹಿನಿ ಸಾದರಪಡಿಸಿದಂತಹ ಒಂದು ವಿಶೇಷ ಕಾರ್ಯಕ್ರಮ ವಿಶ್ವ ವಿನಾಯಕ ವಿಶ್ವಂಭರನಿಗೆ ವಿಶ್ವನಮನ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಚತುರ್ಥಿ ಪಟ್ಟಾಂಗ ಎನ್ನುವಂತಹ ನೆಲೆಯ ಒಂದು ಕಾರ್ಯಕ್ರಮ. ಈ ಪಟ್ಟಾಂಗದ ಉದ್ದೇಶವೇ ಮನೆ ಮಂದಿಯೆಲ್ಲ ಯಾವ ನೆಲೆಯಲ್ಲಿ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ, ಅದರಲ್ಲಿ ಆ ಮನೆ ಮಂದಿಯ ಭಾಗವಹಿಸುವಿಕೆಯ ಸದಸ್ಯರ ಒಂದು ಅರ್ಹತೆ ಮತ್ತು ಆ ಭಾಗವಹಿಸುವ ಮೂಲಕವಾಗಿ ಅವರು ಯಾವ ನೆಲೆಯಲ್ಲಿ ಆ ಮೌಲ್ಯಗಳನ್ನು ತಮ್ಮೊಳಗಡೆ ಆ ಮೂಲಕ ಸಮಾಜಕ್ಕೆ ಹೇಗೆ ಕೊಡಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಆಚರಣೆಯ ಎಲ್ಲ ವಿಧಾನಗಳನ್ನು ಜೊತೆಗೆ ಗಣಪತಿಯ ವಿಶೇಷವಾದಂತಹ ಮಾಹಿತಿಗಳನ್ನು ನೀಡುವಂತಹ ಉದ್ದೇಶವನ್ನು ಹೊಂದಿ ಈ ಮೂಲಕವಾಗಿ ಚತುರ್ಥಿ ಪಟ್ಟಾಂಗವನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ದೇವೆ. ಇಂತಹ ಈ ಚತುರ್ಥಿ ಪಟ್ಟಾಂಗದಲ್ಲಿ ನಮ್ಮ ಜೊತೆ ತುಂಬ ವಿಚಾರಗಳನ್ನು ಹಂಚಿಕೊಂಡು ಆ ಮೂಲಕವಾಗಿ ಈ ಸಂಭ್ರಮಕ್ಕೆ ಒಂದು ಹೊಸ ಕಳೆಯನ್ನು ಕೊಟ್ಟವರು ದಯಾನಂದ ಸರ್ ಅವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿದ್ದಕ್ಕೆ ಅವರಿಗೂ ಕೂಡ ವಾಹಿನಿಯ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೊತೆಗೆ ಧೀರಜ್ ಅವರು ತನ್ನದೇ ಆದಂತಹ ನೆಲೆಯಲ್ಲಿ ಭಕ್ತಿಯ ಒಂದಷ್ಟು ಭಜನೆಗಳ ಮೂಲಕ ತನ್ನನ್ನು ಗುರುತಿಸಿಕೊಂಡವರು. ಆ ಮೂಲಕವಾಗಿ ತಮ್ಮ ಬಹಳ ಸಮಯ ಇಲ್ಲದೆ ಇರುವಂತಹ ವ್ಯಕ್ತಿಯಾದರೂ ಕೂಡ ಸಮಯವನ್ನು ಗೊತ್ತುಪಡಿಸಿಕೊಂಡು ಆ ಮೂಲಕವಾಗಿ ಈ ಸಂಭ್ರಮದಲ್ಲಿ ತಾವು ಕೂಡ ಸೇರಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಬಂದು ಸೇರಿದ್ದಾರೆ. ನಮ್ಮ ಜೊತೆ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಜೊತೆಗೆ ಮರಾಠಿ ಅಭಂಗ್ ಕೂಡ ಅವರು ಹೇಳಿದ್ದಾರೆ. ಗಣಪತಿಯ ವಿಶಿಷ್ಟ ಸನ್ನಿಧಾನದ ವರ್ಣನೆಯನ್ನು ಕೂಡ ಪದ್ಯದ ಮೂಲಕ ಮಾಡಿದ್ದಾರೆ. ಅವರನ್ನು ಕೂಡ ವಾಹಿನಿಯ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಮಹಿಳೆಯಾಗಿ ಬಂದಿದ್ದೀರಿ. ಈ ಹಬ್ಬದ ಸಂಭ್ರಮಕ್ಕೆ ಹೆಚ್ಚು ಮೆರುಗು ಕೊಡುವುದೇ ಮಹಿಳೆಯರು. ಒಂದು ಹಬ್ಬ ಮನೆಯಲ್ಲಿ ಬಂತು ಅಂತಾದರೆ ಬಹಳಷ್ಟು ಕೆಲಸ ಇರೋದು ಮಹಿಳೆಯರಿಗೆ. ಅಂತಹ ಆ ಮಹಿಳೆಯರು ಕೂಡ ಒಂದು ಅದರ ಆ ಸಂಭ್ರಮವನ್ನು ತಾವೂ ಕೂಡ ಅನುಭವಿಸ್ತೇವೆ. ಜೊತೆಗೆ ಆ ಸಂಭ್ರಮದಲ್ಲಿ ಈ ಮನೆ ಮಂದಿಯೆಲ್ಲ ಹೇಗೆ ಭಾಗವಹಿಸ್ತಾರೆ, ಒಂದು ಮಹಿಳೆಯಾಗಿ ನೀವು ಆ ಹಬ್ಬದ ಸಂಭ್ರಮದಲ್ಲಿ ಇದ್ರೂ ಕೂಡ ಬಿಡುವು ಮಾಡಿಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಸ್ಪಂದನ ವಾಹಿನಿಯ ಪರವಾಗಿ ನಿಮಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಗಣೇಶ ಚತುರ್ಥಿಯ ವಿಶೇಷ ಕಾರ್ಯಕ್ರಮಗಳು ಸ್ಪಂದನ ವಾಹಿನಿಯಲ್ಲಿ ಮುಂದುವರಿತಾ ಇದೆ. ಆ ಎಲ್ಲ ಕಾರ್ಯಕ್ರಮಗಳನ್ನು ನೋಡುತ್ತಾ ಗಣೇಶ ಹಬ್ಬವನ್ನು ಸಂಭ್ರಮಿಸಿ ಆಸ್ವಾದಿಸಿ ಸಡಗರದಿಂದ ಆ ಹಬ್ಬವನ್ನು ತಮ್ಮದಾಗಿಸಿಕೊಳ್ಳಿ. ಇದು ಈ ಹೊತ್ತಿನ ವಿಶೇಷ. ನಮಸ್ಕಾರ.